ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಸೈಬರ್ ವಂಚನಾ ಪ್ರಪಂಚ. ವೀಕ್ಷಕರೇ, ಸೈಬರ್ ವಂಚನಾ ಪ್ರಪಂಚ. ಹೌದು, ಇವತ್ತು ಕಳ್ಳರಿಗೆ ದರೋಡೆ ಮಾಡಲಿಕ್ಕೆ ಮಾರಕಾಸ್ತ್ರ ಬೇಕಾಗಿಲ್ಲ, ಅಥವಾ ಗೋಡೆ ಕನ್ನ ಕೊರಿಬೇಕಾಗಿಲ್ಲ, ಅಥವಾ ಯಾವುದೇ ಆಯುಧಗಳನ್ನು ಹಿಡ್ಕೊಂಡು ಹೋಗಬೇಕಾಗಿಲ್ಲ. ಎಲ್ಲವೂ ಕುಳಿತಲ್ಲಿ, ಅಂದರೆ ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಕೈಯಾಡಿಸಿ ಬ್ಯಾಂಕನ್ನು ಹೊಕ್ಕಿ ಹೊರಗೆ ಬಂದುಬಿಡ್ತಾರೆ. ಬೇಕಾದಷ್ಟು ಕದ್ದುಕೊಂಡು ಬಂದುಬಿಡ್ತಾರೆ. ಸೊ ಇದು ಕೇವಲ ಬ್ಯಾಂಕಿಗೆ ಸೀಮಿತವಲ್ಲ, ಬೇರೆ ಬೇರೆ ಮನೆಗಳಿಂದಲೂ ಕೂಡ ಕದಿಯುವ ಪ್ರಕ್ರಿಯೆಗಳು ನಡೀತಿದ್ದಾವೆ. ಮನೆಗಳನ್ನು ಹಾಳು ಮಾಡುವ ಪ್ರಕ್ರಿಯೆಗಳು ನಡೀತಿದ್ದಾವೆ, ಕೇವಲ ಕಂಪ್ಯೂಟರ್ ಕೀಬೋರ್ಡ್ನಿಂದ, ಕೇವಲ ಮೊಬೈಲ್ ಫೋನಿನಿಂದ. ಅದು ಹೇಗೆ, ಯಾಕೆ ಮತ್ತು ಇದರಿಂದ ಪಾರಾಗುವುದು ಹೇಗೆ, ಈ ವಿಷಯದಲ್ಲಿ ನಾವು ಇವತ್ತು ಚರ್ಚೆ ಮಾತಾಡ್ತಿದ್ದೇವೆ. ಇಬ್ಬರು ಮಹನೀಯರು ನಮ್ಮ ಜೊತೆಯಲ್ಲಿದ್ದಾರೆ. ಒಬ್ಬರು ಸವಿತ್ರ ತೇಜ, ಇವರು ಮಂಗಳೂರು ನಗರ ಸೈಬರ್ ಕ್ರೈಮ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಹಾಗೆ ಮತ್ತೊಬ್ಬರು ಡಾಕ್ಟರ್ ಆನಂದ್ ಪ್ರಭು ಜಿ, ಇವರು ಸೈಬರ್ ಕ್ರೈಮ್ ತನಿಖಾ ವಿಭಾಗದ ಪೊಲೀಸರಿಗೆ ಸಲಹೆಗಾರರಾಗಿದ್ದಾರೆ, ರಾಜ್ಯ ಸಲಹೆಗಾರರಾಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಮಂಗಳೂರಿನಲ್ಲಿ ಸೈಬರ್ ಕ್ರೈಮ್ ಒಂದು ಠಾಣೆ ಆರಂಭವಾಗಿದೆ. ಅದು ಯಾವಾಗ ಆರಂಭವಾಗಿದೆ ಮತ್ತು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಅದರ ವ್ಯಾಪ್ತಿ ಏನು, ಇದಿಷ್ಟು ಮೊದಲು ಆರಂಭದಲ್ಲಿ ತಿಳಿಯಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರು ನಗರದಲ್ಲಿ ನಗರ ವ್ಯಾಪ್ತಿಗೆ ಸೀಮಿತಪಟ್ಟಂತೆ 2017 ಅಕ್ಟೋಬರ್ ತಿಂಗಳಲ್ಲಿ ಹೊಸದಾಗಿ ಸೈಬರ್ ಅಪರಾಧ ಪೊಲೀಸ್ ಠಾಣೆ ಅಂತೇಳಿ ಸ್ಥಾಪಿತವಾಯಿತು. ಈ ಪೊಲೀಸ್ ಠಾಣೆಯ ಸರಹದ್ದು ಮಂಗಳೂರು ನಗರಕ್ಕೆ ಸೀಮಿತವಾಗಿದೆ. ನಾವು ಪೊಲೀಸ್ ಸ್ಟೇಷನ್ನಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮತ್ತು ಹಾಗೆ ನಮಗೆ ಸಾಕಷ್ಟು ಸಿಬ್ಬಂದಿ ವರ್ಗದವರೊಟ್ಟಿಗೆ ನಾವೀಗ ಕೆಲಸ ಮಾಡ್ತಾಯಿದ್ದೇವೆ. ಓಕೆ ಸರ್, ನಾನಿಲ್ಲಿ ಸೈಬರ್ ಕ್ರೈಮ್ ಅಂದರೆ ಏನು ಸರ್? ಇದು ಸೈಬರ್ ಕ್ರೈಮ್ ಬಹಳಷ್ಟು ನಮಗಂದರೆ, ನಾವು ಆ್ಯಕ್ಚುಲಿ ಯಾವತ್ತು ನಮ್ಮ ಕಂಪ್ಯೂಟರ್ ನಮ್ಮ ಕೈಗೆ ಸಿಕ್ಕಿದೆ, ಯಾವತ್ತು ನಮ್ಮ ಮೊಬೈಲ್ ಹೆಚ್ಚು ಪ್ರಚಲಿತವಾಯಿತು, ಅದರ ಬಳಿಕ ಅಂದರೆ ಯಾವುದು ಒಂದು ತಂತ್ರಜ್ಞಾನ ನಮಗೆ ಸಿಗ್ತದೆ ಅಂದರೆ ಅದರ ಲಾಭಗಳ ಜೊತೆಗೆ ಇಂತಹ ದುರುಪಯೋಗಗಳು ನಡೀತಾ ಇರ್ತವೆ. ಸೊ ಇದು ಏನು ಸೈಬರ್ ಕ್ರೈಮ್ ಅಂತ? ಈ ಸೈಬರ್ ಕ್ರೈಮ್ ಅಂದರೆ ಯಾವುದಾದ್ರೂ ಒಂದು ಕ್ರೈಮನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಿದರೆ ಅದನ್ನು ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ. ಈಗ ಕೆಲವರು ಎಣಿಸ್ತಾರೆ ಏನಂದರೆ ಆ ಕಂಪ್ಯೂಟರ್ ರಿಲೇಟೆಡೇ ಕ್ರೈಮ್ ಅಂದರೆ ಸೈಬರ್ ಕ್ರೈಮ್ ಅಂತ. ಆ ರೀತಿ ಏನೂ ಅಲ್ಲ. ಈಗ ಮೊಬೈಲಲ್ಲಿ ಆಗುವ ಕ್ರೈಮ್ ಕೂಡ ಸೈಬರ್ ಕ್ರೈಮಲ್ಲೂ ಅದರ ಬೌಂಡ್ರೀಸ್ ಸೈಬರ್ ಅಂದರೆ ಈ ಅಂತರ್ಜಾಲವನ್ನು ಬಳಸಿ ಮಾಡುವಂಥದ್ದು ಅಂತ ನಾವು ಅದನ್ನು ಅಂದಾಜಬಹುದು ಅಂತ. ಇಂಟರ್ನೆಟ್ ಬೇಕಂತೇನಿಲ್ಲ, ಟೆಕ್ನಾಲಜಿ, ಎನಿಥಿಂಗ್ ಟು ಡೂ ವಿತ್ ಟೆಕ್ನಾಲಜಿ, ಅದು ಸೈಬರ್ ಕ್ರೈಮಲ್ಲಿ ಬರುತ್ತೆ. ಸೊ ಓಕೆ ಸರ್, ಸೈಬರ್ ಕ್ರೈಮಲ್ಲಿ ಯಾವುದೆಲ್ಲ ಪ್ರಮುಖ ಸೈಬರ್ ಕ್ರೈಮ್ಗಳನ್ನು ನೀವು ಗುರುತಿಸಿದ್ದೀರಿ? ನಾವು ನಮ್ಮದು ಸ್ಟೇಷನ್ ಸ್ಥಾಪಿತವಾಗಿದ್ದರಿಂದ ನಮ್ಮಲ್ಲಿ ದಾಖಲಾಗಿರುವಂಥ ಪ್ರಕರಣಗಳು ಏನು, ಸೈಬರ್ ಅಪರಾಧಗಳು ಏನೇನು ದಾಖಲಾಗಿದೆ ಅದನ್ನು ಬಹುಶಃ ಇನ್ ದಿ ಬ್ರಾಡರ್ ಸೆನ್ಸ್ 2 ವಿಭಾಗ ಮಾಡ್ಬೋದು. ಒಂದು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ಅಫೆನ್ಸ್, ಇನ್ನೊಂದು ನೈಜೀರಿಯನ್ ಫ್ರಾಡ್. ಮತ್ತು ಆಮೇಲೆ ಸಬ್ಬಾಗಿ ಹೋದರೆ ಅದರಲ್ಲಿ ನಮ್ಮ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪಲ್ಲಿ ಆಗುವಂಥ ಅಫೆನ್ಸಸ್ಸು ಸಮೇತ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಸೇರಿಸ್ಬೋದು. ಸರ್, ಇವರು ಒಂದು ಹೆಸರು ಹೇಳಿದ್ರು, ನೈಜೀರಿಯನ್ ಫ್ರಾಡ್. ಏನಿದು ನೈಜೀರಿಯನ್ ಫ್ರಾಡ್ ಅಂದರೆ? ನೈಜೀರಿಯಾದವ್ರು ಮಾತ್ರ ಮಾಡೋದಾ, ಏನು ಕತೆ ಅಂತ? ಮೊದಲು ನೈಜೀರಿಯಾ ಅವರು ಸ್ಟಾರ್ಟ್ ಮಾಡಿದ್ದು ಫ್ರಾಡ್ ಇದು, ಬಟ್ ಇತ್ತೀಚೆಗೆ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಈ ಟೆಕ್ನಿಕನ್ನು. ಏನಂದರೆ, ನಿಮಗೆ ಒಂದು ಕಾಲ್ ಬರುತ್ತೆ ಅಥವಾ ಒಂದು SMS ಬರುತ್ತೆ, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೇವೆ, ಅಥವಾ ನೀವು ಇಷ್ಟು ಹಣ ಒಂದು ಲಾಟ್ರಿ ಬಂದಿದೆ ನಿಮಗೆ, ಎಕ್ಸಾಕ್ಟ್ಲಿ ಆ ಥರ ನಿಮಗೆ ಒಂದು ಬೋಗಸ್ ಸ್ಪೂಫ್ ಮೆಸೇಜಸ್ ಅಂತ ಹೇಳ್ತೇವೆ ನಾವು. ಸ್ಪೂಫ್ ಮಾಡಿ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು, ಇದಕ್ಕೆ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ನೈಜೀರಿಯನ್ ಫ್ರಾಡ್ ಅಂತ ಕರಿತೇವೆ. ಬಟ್ ಆಶ್ಚರ್ಯದ ವಿಷಯ ಏನಂದರೆ, ಈ ಫ್ರಾಡಲ್ಲಿ ನಾಟ್ ಓನ್ಲಿ ದ ಇಲ್ಲಿಟ್ರೇಟ್ ಆರ್ ಮಾಹಿತಿ ಇಲ್ಲದವರು ಅಲ್ಲ, ಲಿಟ್ರೇಟ್ ಎಷ್ಟೋ ಜನರು ಇದರಲ್ಲಿ ದೇ ಹ್ಯಾವ್ ಗಾಟ್ ಫೂಲ್ಡ್ ಬೈ ದಿಸ್ ಫ್ರಾಡ್ ಆ್ಯಂಡ್ ಎಷ್ಟೋ ಹಣವನ್ನು ಕಳ್ಕೊಂಡಿದ್ದಾರೆ. ಸೊ ಈ ಹಣ ಕಳ್ಕೊಂಡ ವಿಷಯ ಯಾವ್ಯಾವ ದೃಷ್ಟಿಯಲ್ಲಿ ನಮ್ಮ ಮಂಗಳೂರು ನಗರಕ್ಕೆ ಸೀಮಿತವಾಗಿ ಮಾತಾಡೋದಾದರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ ಪ್ರಮುಖವಾಗಿ ಹೆಸರು ಹೇಳಬೇಕಾಗಿಲ್ಲ, ಆದರೂ ಕೂಡ ಯಾವ್ಯಾವ ಪ್ರಕರಣಗಳಲ್ಲಿ ಹೇಗೆಲ್ಲ ಹಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು? ನೋಡಿ, ನಾನು ನೈಜೀರಿಯನ್ ಫ್ರಾಡಲ್ಲಿ ನೋಡಿದ ಹಾಗೆ, ಒಂದು ಅದರಲ್ಲಿ ಜಾಬ್ ಫ್ರಾಡ್, ಇನ್ನೊಂದು ಗಿಫ್ಟ್ ಫ್ರಾಡ್, ರಿವಾರ್ಡ್ ಫ್ರಾಡ್, ರಿಲಿಜಿಯಸ್ ಡೊನೇಷನ್ ಫ್ರಾಡ್, ಮತ್ತು ಕಾರ್ ವಿನ್ನಿಂಗ್ ಫ್ರಾಡ್, ಮತ್ತು ಲಾಟ್ರಿ ವಿನ್ನಿಂಗ್ ಫ್ರಾಡ್, ಇಷ್ಟು ವಿಭಾಗಗಳಿದೆ. ಇದರಲ್ಲಿ ನಮ್ಮ ಠಾಣೆಯಲ್ಲಿ ಈ ಎಲ್ಲ ವಿಭಾಗಗಳಲ್ಲೂ ಕೇಸ್ ದಾಖಲಾಗಿದೆ. ಎಲ್ಲರೂ ಕೂಡ ಮಂಗಳೂರು ನಗರದವರೇ, ಎಲ್ಲರೂ ಎಜುಕೇಟೆಡ್. ಅನಂತ್ ಪ್ರಭು ಅವರು ಹೇಳ್ತಾ ಇದ್ರು, ಎಜುಕೇಟೆಡೇ ಹೆಚ್ಚಾಗಿ ಇದರಲ್ಲಿ ಈ ಮೋಸದ ಜಾಲಕ್ಕೆ ಬಿದ್ದಿದ್ದಾರೆ. ಮೊದಲಿಗೆ ಏನಾಗ್ತದಂದರೆ, ಈ ನೈಜೀರಿಯನ್ ಫ್ರಾಡ್ನಲ್ಲಿ ಈ ವಿಕ್ಟಿಮಿಗೆ ಒಂದು SMS ಬರ್ತದೆ ಅಥವಾ
ಒಂದು ಏನು ಅನಂತ್ ಪ್ರಭುಜಿ ಅವರು ಹೇಳಿದ್ರು, ಈ ಇಮೇಲ್ ಬರ್ತದೆ. ಈ ನೈಜೀರಿಯನ್ಸ್ ಏನು ಮಾಡ್ತಾರೆ, ಒಂದು ಬಲ್ಕಾಗಿ ಮೆಸೇಜ್ ಕಳಿಸ್ತಾರೆ. ಬಲ್ಕಾಗಿ ಮೆಸೇಜ್ ಕಳಿಸಿದಾಗ ಅದರಲ್ಲಿ ಯಾರಾದರೂ ಒಂದು 10% ಜನ ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡಿದಾಗ ಈ ಆರೋಪಿ ಏನು ಮಾಡ್ತಾನಂದರೆ, ಅವರಿಗೆ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಚಾಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಚಾಟ್ ಮಾಡಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾನಂದರೆ, ಅವರ ಫೇಸ್ಬುಕ್ ಖಾತೆ ಮತ್ತು ಇತರೆ ಸೋಷಲ್ ಅವರ ಫೇಸ್ಬುಕ್ ಖಾತೆಯನ್ನು ಚೆಕ್ ಮಾಡ್ತಾನೆ, ಸ್ಟಡಿ ಮಾಡ್ತಾನೆ. ಫುಲ್ ಚೆಕ್ ಮಾಡಿ ನಂತರ ಅವ್ರ ಹತ್ರ ಚಾಟಿಂಗಲ್ಲೇ ಫಸ್ಟ್ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದು ಹೆಚ್ಚಾಗಿ ಆಗುವಂಥದ್ದು ಗಿಫ್ಟ್ ಫ್ರಾಡ್ ಮತ್ತು ರಿವಾರ್ಡ್ ಫ್ರಾಡಲ್ಲಿ ಆಗುವಂಥದ್ದು. ಮಾಡಿ ನಂತರ ಅವರಿಗೆ ನನಗೆ ವಿದೇಶದಲ್ಲಿ ಇಷ್ಟು ಹಣ ನನ್ನ ಹತ್ರ ಸಿಕ್ಕಿದೆ, ಅಥವಾ ವಿದೇಶದಲ್ಲಿ ನನ್ನ ಹತ್ರ ಇಷ್ಟು ದುಬಾರಿ ಗಿಫ್ಟ್ ನನ್ನ ಹತ್ರ ಇದೆ, ಅದು ನಾನು ನಿಂಗೆ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದ ನಂತರ ಡೆಲ್ಲಿ ಅಥವಾ ಬಾಂಬೆ ಅಥವಾ ಯಾವುದಾದ್ರೂ ಒಂದು ದೇಶದ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಹೆಸರು ತೆಗೆದು, ಈಗ ಸಪೋಸ್ ಮಂಗಳೂರಿನವರಾದರೆ ನಾರ್ತ್ ಇಂಡಿಯಾದ ಹೆಸರು ಹೇಳ್ತಾರೆ, ಅಲ್ಲಿ ಗಿಫ್ಟ್ ಬಂದಿದೆ ಅಂತೇಳಿ ಹೇಳ್ತಾರೆ ಫಸ್ಟ್ ಸ್ಟೇಜಲ್ಲಿ. ನೆಕ್ಸ್ಟ್ ಸ್ಟೇಜ್ ಏನು ಮಾಡ್ತಾರೆ, ಅದರಲ್ಲಿ ಕಸ್ಟಮ್ ಅಧಿಕಾರಿಗಳು ಅದನ್ನು ಹಿಡಿದಿದ್ದಾರೆ, ಅದಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಹೇಳ್ತಾರೆ. ಒಂದು ಸ್ಮಾಲ್ ಪರ್ಸೆಂಟೇಜ್ 20,000 ಅಥವಾ 10,000 ಹೇಳ್ತಾರೆ. ಕ್ರೋರ್ಸ್ ಟುಗೆದರ್ ಬರುವಾಗ 10,000 20,000 ವಿಕ್ಟಿಮ್ ಅದನ್ನ ಗಣನೆಗೆ ತಗೊಳ್ಳೋದಿಲ್ಲ, ಕಟ್ಟಿಬಿಡ್ತಾರೆ, ಸಣ್ಣ ಮೊತ್ತ ಹೋಗಲಿ ಅಂತ ಕಟ್ಟಿಬಿಡ್ತಾರೆ. ನೆಕ್ಸ್ಟ್ ಸ್ಟೇಜ್ ಏನು ಮಾಡ್ತಾರೆ, ಅದರಲ್ಲಿ ಫಾರಿನ್ ಕರೆನ್ಸಿ ಇರೋದು ಗೊತ್ತಾಗಿದೆ, ನಿಮ್ಮ ಮೇಲೆ ಕೇಸ್ ಆಗ್ತದೆ ಅಂತೇಳಿ ಹೇಳ್ತಾರೆ. ಅಲ್ಲಿಗೆ ಹೆದರಿಸ್ತಾರೆ. ಥ್ರೆಟನಿಂಗೂ ಇದೆ, ಇದರಲ್ಲಿ ಥ್ರೆಟನಿಂಗೂ ಇದೆ ಈ ನೈಜೀರಿಯನ್ ಫ್ರಾಡಲ್ಲಿ. ಅದರಲ್ಲಿ ನಂತರದ ಸ್ಟೇಜಲ್ಲಿ ಏನು ಮಾಡ್ತಾರೆ, ಇಮಿಗ್ರೇಷನ್ ನೋಡಿ ಹಿಡಿದಿದ್ದಾರೆ, ಮತ್ತು ಅದಕ್ಕೆ ಇಷ್ಟು GST ಕಟ್ಟಬೇಕು, ಹಾಗೆ ವಿವಿಧ ರೀತಿಯಲ್ಲಿ ಹೆದರಿಸಿ ಅಥವಾ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಹಣ ತಗೊಳ್ತಾರೆ. ಇದು ಲಾಸ್ಟಿಗೆ ಆಗುವಾಗ ಲಕ್ಷಾಂತರ ರೂಪಾಯಿ ಆಗ್ತದೆ. ವಿಕ್ಟಿಮಿಗೆ ಅದು ಗೊತ್ತೇ ಇರೋದಿಲ್ಲ. ವಿಕ್ಟಿಮ್ ಅದನ್ನು ಮನೆ ಮಠ ಎಲ್ಲ ಅಡವಿಟ್ಟು ಮಾಡ್ತಾರೆ, ಇಲ್ಲ ಅನ್ನುವ ಸತ್ಯಗೆ ಆ ಲೆವೆಲ್ಗೂ ಬರ್ತಾನೆ. ಹೌದು ಹೌದು. ಮತ್ತು ಆಮೇಲೆ ಇದರಲ್ಲಿ ಏನಾಗ್ತದೆ, ಇನ್ನೊಂದು ಮೋಡಸ್ ಅಪರೆಂಡಿ ಇದರಲ್ಲಿ ಏನಂದರೆ, ಈ ಹಣವನ್ನು ಅವ ದೇಶದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಬ್ಯಾಂಕಿನ ಖಾತೆಗೆ ಹಣ ಕಟ್ತಾರೆ, ಜಮಾ ಮಾಡ್ತಾರೆ ವಿಕ್ಟಿಮ್. ಅದು ಹಣ ಹಾಕಿದ ಕೂಡಲೇ ಅದೇ ದಿವಸ ಇಲ್ಲದ್ರೆ ನೆಕ್ಸ್ಟ್ ದಿವಸದೊಳಗೆ ಹಣ ಖಾಲಿ ಆಗ್ತದೆ ಅಕೌಂಟಲ್ಲಿ, ಝೀರೋ ಬ್ಯಾಲೆನ್ಸ್ಗೆ ತಂದುಬಿಡ್ತಾರೆ. ಇದು ರಿವಾರ್ಡ್ ಮತ್ತು ಗಿಫ್ಟ್ ಫ್ರಾಡಲ್ಲಿ ನಾವು ನೋಡ್ತಾ ಇರುವಂಥದ್ದು. ನೆಕ್ಸ್ಟ್ ಈ ಜಾಬ್ ಫ್ರಾಡ್ನಲ್ಲಿ ಹೆಚ್ಚಾಗಿ ಜಾಬ್ ಫ್ರಾಡ್ ಮತ್ತು ಇನ್ನಷ್ಟು ಫ್ರಾಡ್ಗಳು ನಮಗೆ ಗೊತ್ತಿರುವ ಹಾಗೆ ಗಿಫ್ಟ್ ಫ್ರಾಡ್, ಜಾಬ್ ಫ್ರಾಡ್, ರಿವಾರ್ಡ್ ಫ್ರಾಡ್, ಹಾಗೆ ಲವ್ ಅಫೇರ್ ಕೂಡ ಫ್ರಾಡ್ ಆಗಿ ಬರ್ತಾ ಇದೆ. ಸೊ ಎಲ್ಲ ಬಗ್ಗೆ ಹಂತ ಹಂತವಾಗಿ ತಿಳಿಯಲೇಬೇಕಾಗಿದೆ ನಮಗೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಸೈಬರ್ ವಂಚಕರ ಪ್ರಪಂಚ. ಸೊ ವಿರಾಮಕ್ಕೆ ಮೊದಲು ನಾವು ಸವಿತ್ರ ತೇಜ್ ಅವ್ರದ್ದು ಮಾತಾಡ್ತಾ ಇದ್ವಿ. ಅವರು ಹೇಳ್ತಾ ಇದ್ರು ಗಿಫ್ಟ್ ಮತ್ತು ರಿವಾರ್ಡ್ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಈಗ ನಾನು ಡಾಕ್ಟರ್ ಅನಂತ್ ಪ್ರಭುಜಿ ಅವರ ಹತ್ರ ಕೇಳ್ತಾ ಇರೋದು, ಅಂದರೆ ಇವರು ಸೈಬರ್ ಕ್ರೈಮ್ ವಿಭಾಗದ ತರಬೇತಿದಾರರು ಇದರಲ್ಲಿ, ಅದರ ಜೊತೆಯಲ್ಲಿ ವಿಕಾಸ್ ಎಜುಕೇಷನ್ಸ್ ಇದರ ನಿರ್ದೇಶಕರು ಕೂಡ ಹೌದು. ಸೊ ಅದರಿಂದ ನಿಮ್ಮ ಇಲ್ಲಿ ಅವರ ಹೇಳಿದ ಕೆಲವು ವಿಷಯಕ್ಕೆ ಪೂರಕವಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಅಂದರೆ ಇದೆಲ್ಲ ವಂಚನೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ನಾಗರಿಕರು, ನೀವು ಹೇಳಿದ ಹಾಗೆ ಅಂದರೆ ಕಲಿತವರು ಅಥವಾ ಬುದ್ಧಿವಂತರು ಅಥವಾ ನಾವು ಏನೇನೋ ಹೇಳ್ಕೊಳ್ತೇವೆ, ಆದರೆ ನಾವೇ ವಂಚನೆಗೆ ಬಲಿಯಾಗ್ತದೆ. ಹೇಗೆ ಅಷ್ಟು ಸುಲಭವಾಗಿ ಬಲಿಯಾಗೋದು ಹೇಗೆ ಅಂತ? ಓಕೆ ಸರ್, ಈಗ ಇತ್ತೀಚೆಗೆ ಒಂದು ಹೊಸ ಫ್ರಾಡ್ ನಡೀತಾ ಇದೆ. ಯಾಕೆಂದರೆ ಇದು ಒಂದು ಗಮನಕ್ಕೆ ತರಬೇಕಂತೇಳಿ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಒಂದು SMS ಬರ್ತದೆ, ಏನಂದರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಆಗಿದೆ, ಒಂದು 20,000 ರಿಫಂಡ್ ಬರಲಿಕ್ಕಿದೆ, ಈ ಅಕೌಂಟ್ ನಂಬರಿಗೆ ರಿಫಂಡ್ ಮಾಡ್ತಾ ಇದ್ದೇವೆ ಅಂತೇಳಿ XXX ಹಾಕಿ ಒಂದು ಅಕೌಂಟ್ ನಂಬರ್ ಲಾಸ್ಟ್ ಒಂದು 4 ಡಿಜಿಟ್ ಅವರೊಂದು ಬೇರೆ ಆಗ್ತಾರೆ. ಓಕೆ, ಆ್ಯಂಡ್ ಇದು ನಿಮ್ಮ ಅಕೌಂಟ್ ನಂಬರ್ ಸರಿ ಇದ್ದರೆ ಏನು ಮಾಡಬೇಡಿ, ಇಲ್ಲದಿದ್ದರೆ ಇಲ್ಲಿ ಕೆಳಗೆ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಒತ್ತಿ ನಿಮ್ಮ ಅಕೌಂಟ್ ನಂಬರನ್ನು ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಮೆಸೇಜ್ ಈಗ ಐ ಡೋಂಟ್ ನೋ ಎಷ್ಟು ಜನರಿಗೆ ಬಂದಿದೆ ಅಂತ. ನನಗೆ ಬಂದಿದೆ, ತುಂಬ ಜನರಿಗೆ ಬರ್ತಾ ಇದೆ ಈ ಮೆಸೇಜ್. ಈಗ ನನಗೆ ಗೊತ್ತಿದೆ ಇದೊಂದು ಫ್ರಾಡ್ ಮೆಸೇಜ್ ಅಂತ, ಬಟ್ ಕೆಲವರು ಏನು ಎಣಿಸ್ತಾರೆ, ನನಗೆ ಒಂದು 20,000 ಅಥವಾ 2 ಲಕ್ಷ ಅಥವಾ ನಮ್ಮ ಸವಿತ್ರ ತೇಜ್ ಸಾಹೇಬ್ರು ಹೇಳಿದಾಗೆ ಈ ಅಮೌಂಟು ಎಷ್ಟೇ ತೋರಿಸ್ಬೋದು ಅವರು, ಸ್ವಲ್ಪ ಆಸೆ ಹೆಚ್ಚಾಗ್ತದೆ. ಎಕ್ಸಾಕ್ಟ್ಲಿ. ಸೊ ಅವರು ಆ ಅಮೌಂಟ್ ನೋಡಿದ ತಕ್ಷಣ ಏನು ಮಾಡ್ತಾರೆ, ಆ ಲಿಂಕನ್ನು ಒತ್ತಾರೆ. ಲಿಂಕನ್ನು ಒತ್ತಿದ ನಂತರ ನೆಕ್ಸ್ಟ್ ಏನಾಗುತ್ತಂದರೆ ಅವರಿಗೆ ಅವರ ಅಕೌಂಟ್ ಯೂಸರ್ ನೇಮು ಪಾಸ್ವರ್ಡ್ ಅದೆಲ್ಲ ಹಾಕಿ ಮತ್ತು ಹಣ ಹೋದ ನಂತರವೇ ಗೊತ್ತಾಗುತ್ತೆ. ಮತ್ತು ಆ ಅಮೌಂಟ್ ಏನು ಮಾಡ್ತಾರೆ ಅವರು, ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಅಥವಾ ಈ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಈಗ, ಅದಕ್ಕೆ ಅವರು ಚಾನಲೈಸ್ ಮಾಡ್ತಾರೆ. ಸೊ ಅವರದ್ದು ಬೇರೆ ಬೇರೆ ಟೆಕ್ನಾಲಜೀಸ್ ಇದೆ ಟು ಡೈವರ್ಟ್ ದ ಮನಿ. ಬಟ್ ಇನ್ ದಿ ಎಂಡ್ ಆಫ್ ದ ಡೇ ಏನಾಗುತ್ತಂದರೆ ಈ ಕಾಮನ್ ಪರ್ಸನ್ ವಿಲ್ ಲೂಸ್ ದ ಮನಿ.
ಅದೇ ನಿಮಗೆ ನಾನು ಕೇಳ್ತಾ ಇರೋದು, ಮನುಷ್ಯ ನಾವು ವಂಚನಾ ಜಾಲಕ್ಕೆ ಬಲಿಯಾಗ್ತದೆ. ಈ ಬಲಿಯಾಗೋರು ನಾವು ಹೆಚ್ಚಾಗಿ ಅಂದರೆ ಇವರು ನಮಗೆ ನಾವು ಅಂದ್ಕೊಳ್ಳುವ ಹಾಗೆ ಯಾರು ಅನಕ್ಷರಸ್ಥರು ಅಥವಾ ಯಾರು ಹೆಚ್ಚು ಕಲಿತವರು ಅಲ್ಲದವರು ಇದಕ್ಕೆ ಬಲಿಯಾಗುವುದಿಲ್ಲ. ಯಾಕಂದರೆ ಇದರ ಹಿಂದೆ ಹೋಗುವುದೇ ಇಲ್ಲ, ಅವರು ಇದನ್ನು ಗಂಭೀರವಾಗಿ ಪರಿಗಣಿಸುವುದೂ ಇಲ್ಲ. ಅಂದರೆ ಅವರು ಅಂದಾಜು ಮಾಡ್ತಾರೆ ಅಂತ ಆದರೆ ಯಾಕೆ ನಾವು ಕಲಿತವರು ವಿದ್ಯಾವಂತರಿಗೆ ಅದೊಂದು ಅಂದಾಜು ಆಗುವುದಿಲ್ಲ ಅಂತ? ಅಂದಾಜು ಯಾಕೆ ಆಗೋದಿಲ್ಲ ಅಂದರೆ ಸರ್, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಬ್ಯುಸಿ ಇರ್ತೇವೆ. ಸೊ ಬ್ಯುಸಿ ಇದ್ದಾಗ ಸಡನ್ನಾಗಿ ನಿಮಗೆ ಒಂದು ನೈಜೀರಿಯನ್ ಫ್ರಾಡ್ ಬರ್ಬೋದು ಅಥವಾ ಒಂದು SMS ಬರ್ಬೋದು. ಆಗ ನೀವು ಏನು ಎಣಿಸ್ತೀರಂದರೆ ಫಸ್ಟ್ ಆಫ್ ಆಲ್ ಬ್ಯುಸಿ ಇದ್ದೀರಿ, ಈ ಸಡನ್ನಾಗಿ ಓವರ್ಲುಕ್ ಅಂತ ನಾವು ಮಾಡ್ತೇವೆ. ಈಗ ನಮ್ಗೆ ಗೊತ್ತಿರೋದಿಲ್ಲ ಅದು ಆ್ಯಕ್ಚುಲಾಗಿ ಈಗ ಕರೆಕ್ಟಾಗಿ ನಾವು ಫ್ರೀಯಾಗಿ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಇದೊಂದು ಫ್ರಾಡ್ ಅಂತ. ಬಟ್ ಬ್ಯುಸಿ ಇದ್ದಾಗ ನೀವು ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಒಂದು ಕಾಲ್ ಬರ್ಬೋದು, ನಿಮಗೊಂದು ನಂಬರ್ ಬಂದಿದೆ, OTP ಬಂದಿದೆ, ಅದನ್ನು ಕೊಡಿ ಅಂತ ಹೇಳ್ಬೋದು. ಸೊ ಆ ಥರ ಅದೇ ಒಂದು 100ರಲ್ಲಿ 95 ಜನರು ದೇ ಮೇ ನಾಟ್ ಫಾಲ್ ಪ್ರೇ ಟು ದಿಸ್, ಬಟ್ ಈ 5 ಜನರು ಬಿದ್ದರೆ ಸಾಕಲ್ಲ. 5 ಜನರಲ್ಲಿ ಬಿದ್ದರೆ ಅಂಥದ್ದು 5 ಜನ ಬಂದರೆ ಅವರಿಗೆ ಲಕ್ಷ, 5 ಲಕ್ಷ, 10 ಲಕ್ಷ ಎಷ್ಟು ಬೇಕಾದರೂ ಹಣ ಬರ್ಬೋದು. ಅದು ಕೂತ್ಕೊಂಡು ಆರಂಭದಲ್ಲಿ ಹೇಳ್ಬೇಕಂದ್ರೆ ಯಾವುದೇ ಮಾರ್ಗದರ್ಶನ ಬೇಕಾಗಿಲ್ಲ, ಯಾವುದೇ ಎಲ್ಲಿಯೂ ಕಣ್ಣು ಹಾಕಬೇಕಾಗಿಲ್ಲ, ಕೂತ್ಕೊಂಡಲ್ಲಿ ಬರುವಂಥದ್ದು. ಓಕೆ ಸರ್, ನೀವು ಮತ್ತೊಂದಿಷ್ಟು ಅಫೇರ್ ಬಗ್ಗೆ, ನೈಜೀರಿಯನ್ ಫ್ರಾಡ್ ಬಗ್ಗೆ ಹೇಳ್ತಾ ಇದ್ದೀರಿ, ಹೇಳಿ. ಒಂದು, ಈಗ ಈ ಸ್ಟೂಡೆಂಟ್ಸ್ ಈ ನೈಜೀರಿಯನ್ ಫ್ರಾಡಿಗೆ ಬೀಳ್ತಾ ಇರುವಂಥದ್ದು 2 ವಿಧದಲ್ಲಿ ಬೀಳ್ತಾ ಇದ್ದಾರೆ. ಒಂದು ಜಾಬ್ ಫ್ರಾಡ್, ಇನ್ನೊಂದು ನಮ್ಮ ಕಾರ್ ವಿನ್ನಿಂಗ್ ಫ್ರಾಡ್ ಅಥವಾ ಆನ್ಲೈನ್ ಟ್ರೇಡಿಂಗ್ ವೆಬ್ಸೈಟಲ್ಲಿ ಕಾರು ಕಡಿಮೆ ಬೆಲೆಗೆ ಸಿಗ್ತಾ ಉಂಟು ಅಂತೇಳಿ ಅದರಲ್ಲಿ ಫ್ರಾಡಲ್ಲಿ ಬೀಳ್ತಾ ಇದ್ದಾರೆ. ಈಗ ಜಾಬ್ ಫ್ರಾಡಲ್ಲಿ ಹೇಗೆ ಬೀಳ್ತಾರೆ ಅಂದರೆ, ಸ್ಟೂಡೆಂಟ್ಸ್ ಎಜುಕೇಷನ್ ಮುಗಿದ ಕೂಡಲೇ ಇಮಿಡಿಯೇಟಾಗಿ ಏನು ಮಾಡ್ತಾ ಇದ್ದಾರೆ, ಅವರದ್ದು ರೆಸ್ಯೂಮನ್ನು ಇದು ಆನ್ಲೈನ್ ಜಾಬ್ ಸೈಟ್ಸ್ ಇದೆ ಕೆಲವೊಂದು, ಅಂದರೆ ಫಾರ್ ಎಕ್ಸಾಂಪಲ್ Naukri.com ಇರ್ಬೋದು ಅಥವಾ Shine.com ಇರ್ಬೋದು, ಕೆಲವೊಂದರಲ್ಲಿ ಅವರ ರೆಸ್ಯೂಮನ್ನು ಹಾಕ್ತಾರೆ. ಈ ವಿಕ್ಟಿಮ್, ಈ ಆರೋಪಿ ಯಾರು ಇದರ ಹಿಂದೆ ಇರ್ತಾರೆ, ಅವರು ಏನು ಮಾಡ್ತಾರೆ, ಇವರ ರೆಸ್ಯೂಮನ್ನು ಪಡೆದುಕೊಂಡು ಸೇಮ್ ಫೇಸ್ಬುಕ್ಕಲ್ಲಿ ಅವರ ಪರ್ಸ್ನಲ್ ಡೇಟಾವನ್ನು ಅನಲೈಸ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಂದು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ರೆಸ್ಯೂಮನ್ನು ನಾವು ಆಕ್ಸೆಪ್ಟ್ ಮಾಡಿದ್ದೀವಿ, ಇಷ್ಟು 1,500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಅಂತೇಳಿ ಹೇಳ್ತಾರೆ. ಈ ಹುಡುಗರಿಗೆ ಏನಾಗ್ತದೆ, ಅವ್ರಿಗೆ ಅಷ್ಟು ಐಡಿಯಾ ಇರೋದಿಲ್ಲ, ಅವ್ರು ಕಟ್ಟಿ ಬಿಡ್ತಾರೆ. ಅಂದರೆ ಕೆಲಸ ಸಿಕ್ಕರೆ ಸಾಕು ಅಂತದ್ದು. ಹೌದು. ನಿಮಗೆ ಕೆಲಸ ಸಿಕ್ಕಿದೆ ಅಥವಾ ನಿಮ್ಮ ಜಾಬ್ ಫಿಕ್ಸ್ ಆಗಿದೆ ಅಂತ ಹೇಳುವಾಗ ಭಾರಿ ಖುಷಿ ಆಗ್ತದೆ. ಹೌದು. ಮತ್ತು ಇನ್ನೊಂದು ಏನು ಮಾಡ್ತಾರೆ, ಒಂದು ಪ್ರತಿಷ್ಠಿತ ಕಂಪನಿ ಹೆಸರಲ್ಲೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಪ್ರತಿಷ್ಠಿತ ಕಂಪನಿ ಹೆಸರು ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಕೊಂಡು ನಂತರ ಸ್ಟೂಡೆಂಟ್ ಇದನ್ನು ಕ್ರಾಸ್ ವೆರಿಫೈ ಮಾಡಲಿಕ್ಕೆ ಅವ್ರೇನಾದರೂ ಇಂಟರ್ನೆಟ್ಟಲ್ಲಿ ಅದನ್ನ ವೆರಿಫೈ ಮಾಡಿದರೆ ಅಂತಹ ಕಂಪನಿ ಇರ್ತದೆ, ಆ ಹೆಸರಲ್ಲಿ ಇವರು ಇಂಟ್ರೊಡ್ಯೂಸ್ ಮಾಡಿಕೊಂಡು ನಂತರ ಕೆಲವೊಂದು ದಾಖಲೆಗಳನ್ನ ಕೇಳ್ತಾರೆ, ದಾಖಲೆಗಳ ಕಾಪಿಯನ್ನು, ಈವನ್ ಪಾಸ್ಪೋರ್ಟ್ ಕಾಪಿಯನ್ನು ಕೇಳ್ತಾರೆ. ಇದನ್ನು ನಂಬಿ ಇವರು ಪಾಸ್ಪೋರ್ಟ್ ಕಾಪಿ ಮತ್ತು ಇತರೆ ದಾಖಲೆಯನ್ನು ಇಮೇಲ್ ಮುಖಾಂತರ ಸಮೇತ ಅವರಿಗೆ ಕಳಿಸ್ತಾರೆ. ಆ ಇಮೇಲು ಸಮೇತ ಒಂದು ಫಿಕ್ಸಿಯಸ್ ಇಮೇಲ್, ಅಂದರೆ ಒಂದು ಕಪೋಲ ಕಲ್ಪಿತವಾದಂಥ ಇಮೇಲ್. ಅದು ಕಳಿಸಿದ ನಂತರ ಇದಕ್ಕೆ ಈ ಸರ್ಟಿಫಿಕೇಟಿಗೆ ವೀಸಾ ತಗೊಳ್ಳಿಕ್ಕೆ ಇಷ್ಟು ಹಣ ಕಟ್ಟಬೇಕು ಅಂತೇಳಿ ಹೇಳ್ತಾರೆ. ಅದನ್ನು ಒಪ್ಪಿ ವಿಕ್ಟಿಮ್ಸ್ ಏನು ಮಾಡ್ತಾರೆ, ಹಣ ಕಟ್ತಾರೆ. ಹಾಗೆ ಸೇಮ್ ಹಂತವಾಗಿ ಹಣ ಕಟ್ತಾರೆ, ಬೇರೆ ಬೇರೆ ಖಾತೆಗೆ ಕಟ್ತಾರೆ, ಮನವೊಲಿಸ್ತಾರೆ, ಆಮೇಲೆ ಬೆದರಿಸ್ತಾರೆ, ಆಮೇಲೆ ಇದು ಮಾಡ್ತಾರೆ. ಒಟ್ಟು ನೀವು ನೀವು ನಿರುದ್ಯೋಗಿಗಳು ಇರುವಷ್ಟು ಹಣ ಕಟ್ತೀರಿ, ಏನೂ ಇಲ್ಲದೆ ಇದ್ದಾಗ ಮತ್ತೆ ಅವರು ಸೋತ ನಂತರ ಇಲ್ಲಿ ಬರ್ತಾರೆ. ಮತ್ತು ಇನ್ನೊಂದೇನು ಮಾಡ್ತಾರೆ ಅಂದರೆ, ಈ ವೆಬ್ಸೈಟ್ಸಲ್ಲಿ ಫಿಶಿಂಗ್ ಸೈಟ್ಸ್ನ ಹಾಕಿಬಿಡ್ತಾರೆ. ಇವರು ರೆಸ್ಯೂಮನ್ನು ಕಳಿಸುವಾಗ ಇದರಲ್ಲೊಂದು ಲಿಂಕ್ ಕಳಿಸಿದ್ದೀನಿ ಅಂತ ಇಮೇಲ್ ಕಳಿಸ್ತಾರೆ. ಆ ಲಿಂಕಲ್ಲಿ ಕ್ಲಿಕ್ ಮಾಡಿ ಅವರ ಬ್ಯಾಂಕಿಂಗ್ ವೆಬ್ಸೈಟ್ನ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕ್ತಾರೆ. ಇಮಿಡಿಯೇಟ್ ಅದರ ಮೇಲೆ ಅವರು ಹ್ಯಾಕಿಂಗ್ ಮಾಡ್ತಾರೆ. ಅದು ಸಮೇತ ಆಗ್ತಾ ಇದೆ. ಸೊ ಇದನ್ನು ಮಕ್ಕಳು ಅಂದರೆ ನಂಬುತ್ತಾರೆ ಅಥವಾ ಯೂಸರ್ ID ಎಲ್ಲ ಕೊಡ್ತಾರಾ ಅಂತ? ಕೊಡ್ತಾರೆ. ಕೆಲವರು ಇದರಲ್ಲಿ ಮೋಸ ಸಹ ಹೋಗಿದ್ದಾರೆ. ಮತ್ತು ಇದೊಂದಿದೆ. ಇದೇನು ಮಾಡ್ತಾರೆ, ಆನ್ಲೈನ್ ಟ್ರೇಡಿಂಗ್ ವೆಬ್ಸೈಟ್ಸ್ನಲ್ಲಿ ಕಾರನ್ನು ನೋಡ್ತಾರೆ. ಒಂದು ಹೈ ಎಂಡ್ ಕಾರನ್ನು ರೀಸನೇಬಲ್ ರೇಟಿಗೆ ಮಾರಾಟಕ್ಕೆ ಇಡ್ತಾರೆ. ಅದರಲ್ಲಿ ಇಟ್ಟಾಗ ಯಾರಾದರೂ ಒಂದು 1000 ಜನರಲ್ಲಿ ಒಬ್ಬ ಅದನ್ನ ರಿಯಾಕ್ಟ್ ಮಾಡಿ ಅದರ ಮೇಲೆ ಯಾರು ಕಾರ್ ಮಾರಾಟಗಾರ ಅಂತೇಳಿ ವಂಚಕ ತೋರಿಸಿರ್ತಾನೆ ಅಡ್ವರ್ಟೈಸ್ಮೆಂಟ್, ಅವನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಅದಕ್ಕೆ ಒಪ್ಪಿ ಅವನಿಗೆ ಹೇಳ್ತಾರೆ, ನಮ್ಮ ಕಾರು ಒಂದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಥವಾ ಮಂಗಳೂರು ಏರ್ಪೋರ್ಟ್ನಲ್ಲಿ ಈ ಕಸ್ಟಮ್ಸ್ನವರ ಪಾರ್ಕಿಂಗ್ನಲ್ಲಿ ಇದೆ, ಅಲ್ಲಿ ಕಾರಿದೆ, ಅದನ್ನು ನೋಡಬೇಕಾದ್ರೆ ಪಾರ್ಕಿಂಗ್ ಫೀಸು ತುಂಬ ಸಮಯದಿಂದ ಕಟ್ಟಲಿಲ್ಲ, ಆ ಹಣವನ್ನು ಕಟ್ಟಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತಾರೆ.
ಅದನ್ನು ನಂಬಿ ಹಣವನ್ನು ಕಟ್ಟಿ ಆಮೇಲೆ ಅವರಲ್ಲಿ ಹೋದಾಗ ಅವನು ಮತ್ತೆ ಸಂಪರ್ಕಕ್ಕೆ ಸಿಗುವುದೇ ಇಲ್ಲ. ಮತ್ತು ಇವರು ಹಣ ಕಟ್ಟುವುದು ಸಮೇತ ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿನ ಒಂದು ಖಾತೆಗಳಿಗೆ ಕಟ್ತಾರೆ. ಸೊ ಅಂದ್ರೆ ಈಚೆ ದಕ್ಷಿಣ ಭಾರತದವರಿದ್ದರೆ ಅವರಿಗೆ ಉತ್ತರ ಭಾರತದವರು, ಉತ್ತರ ಭಾರತದವರು ದಕ್ಷಿಣ ಭಾರತದವರು, ಈ ವಂಚನಾ ಜಾಲ ಆ ರೀತಿ ವರ್ಕ್ ಮಾಡ್ತಾ ಇದೆ. ಹೌದು. ಸೊ ಓಕೆ ಸರ್, ಇಲ್ಲಿ ಅಂದರೆ ಈ ಕಾರ್ ಗಿಫ್ಟು ಅಥವಾ ಈ ಜಾಬು ಇದರಲ್ಲಿ ಅಂದರೆ ಇವರು ಹೇಗೆ ವರ್ಕ್ ಮಾಡ್ತಾರೆ, ಅವರ ನೆಟ್ವರ್ಕಿಂಗ್ ಸಿಸ್ಟಮ್ ಏನು ಅಂತ ನಾನು ಕೇಳ್ತಾ ಇರೋದು. ಹೇಗೆ? ಓಕೆ, ಸೊ ಅವರು ಯೂಶ್ವಲಿ ಅವ್ರದ್ದೊಂದು ಆಫೀಸ್ ಅಂತೇನಿರಲ್ಲ. ಯಾಕಂದರೆ ಇಂಟರ್ನೆಟ್ ಅಂದರೆ ಅದಕ್ಕೆ ಒಂದು ಬೌಂಡ್ರಿ ಅಂತಿಲ್ಲ. ಈಗ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಸೈಬರ್ ಕ್ರೈಮ್ ಬಗ್ಗೆ. ಯಾಕಂದರೆ ಈಗ ಆ ಕ್ರೈಮ್ ಮಾಡಲಿಕ್ಕೆ ಒಂದು ಬೌಂಡ್ರಿ ಅಂತಿಲ್ಲ. ಆಫ್ರಿಕಾದಲ್ಲಿ ಕೂತ್ಕೊಂಡು ಮಾಡ್ಬೋದು, ನನ್ನ ಮನೆ ಪಕ್ಕದಲ್ಲಿ ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡು ಕೂಡ ಕ್ರೈಮನ್ನು ಮಾಡ್ಬೋದು. ನನ್ನ ಪಕ್ಕದಲ್ಲಿದ್ದರೂ ವಂಚಕ ಗೊತ್ತಾಗೋದಿಲ್ಲ, ನನಗೆ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ಅವನ ಐಡೆಂಟಿಟಿಯನ್ನು ಬೇರೆ ಅಂತ ತೋರಿಸ್ಬೋದು. ಅದಕ್ಕೆ ನಾವು ಐಡೆಂಟಿ ಮಾಸ್ಕಿಂಗ್ ಅಂತ ಹೇಳ್ತೇವೆ. ಸೊ ನನ್ನ ಪ್ರಕಾರ ಎಲ್ಲಿಯ ಬೇರೆ ಕಡೆಯಲ್ಲಿದ್ದ ಹಾಗೆ ಅದನ್ನು ತೋರಿಸ್ತಾನೆ. ಈಗ ಆಗ ಸಾಹೇಬ್ರು ಹೇಳಿದಾಗೆ ಅವರು ವೆಬ್ಸೈಟನ್ನು ಫಿಶಿಂಗ್ ಅಂತ ಮಾಡ್ತಾರೆ. ನೀವು ಕೇಳಿದರೆ ಅವ್ರಿಗೆ ಗೊತ್ತಾಗೋದಿಲ್ವಂತ. ಇಲ್ಲ, ಅದು 99% ಬ್ಯಾಂಕ್ ವೆಬ್ಸೈಟ್ ಹೇಗಿರ್ತದೆ ಅದೇ ರೀತಿ ಇರ್ತದೆ ಇವರು ಕಳಿಸುವ ವೆಬ್ಸೈಟು. ಈಗ ಅದನ್ನು ನೋಡುವಾಗ ಮತ್ತು ಹೆಸರು ಕೂಡ, ಈಗ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಒಂದು ಹೇಳ್ತಾ ಇದ್ದೇನೆ, ಈಗ ಒಂದು KBI ಬ್ಯಾಂಕ್ ಇದೆ ಅಂತ ಎಣಿಸ್ಕೊಳ್ಳಿ, ನಾನೊಂದು ಸುಮ್ಮನೆ ಒಂದು ಹೆಸರು ಹೇಳ್ತಾ ಇದ್ದೇನೆ. ಈ KBI ಬದಲಿಗೆ ಅವರು KBL ಅಂತ ಹಾಕ್ಬೋದು. ಸೊ ಅಲ್ಲಿ ನಾವು ಓದುವಾಗ ನಮಗೆ ಅದು KBI ಥರನೇ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಅದು KBL ಬ್ಯಾಂಕ್ ಅಂತ ಇರುತ್ತೆ. ಸೊ ಆ ರೀತಿ ಇವ್ರು ಏನು ಮಾಡ್ತಾರೆ ಅಂದರೆ ಆ ಡೊಮೇನ್ ನೇಮಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಈ ಫಿಶಿಂಗ್ ಮಾಡ್ತಾರೆ. ಈ ಫಿಶಿಂಗ್ ಅಂದರೆ PHISHING, ಎಫ್ ಅಲ್ಲ, PH. ಸೊ ಈ ಫಿಶಿಂಗ್ ಮಾಡ್ತಾರೆ. ಈ ಫಿಶಿಂಗ್ ಮಾಡ್ತಾ ಇರುವಾಗ ಟ್ರ್ಯಾಪ್ ಆಗಿ ಹೋಗ್ತಾರೆ, ನಂಬರ್ 1. ನಂಬರ್ 2 ಅಂದರೆ ಈ ನೆಟ್ವರ್ಕ್ ಎಲ್ಲಿರುತ್ತಂತೆ. ಕೆಲವು ಕಡೆಗಳಲ್ಲಿ ಈ ಒಂದೊಂದು ವಿಲೇಜಸ್ಸಲ್ಲೇ ಎಷ್ಟೋ ಜನರಿದ್ದಾರೆ. ಒಂದು ವಿಲೇಜ್, ಸೈಬರ್ ಕ್ರೈಮ್ ವಿಲೇಜ್ ಅಂತ ಈಗ ನಾರ್ತ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಆ ವಿಲೇಜಲ್ಲಿ ತುಂಬ ಹ್ಯಾಕರ್ಗಳು ಒಟ್ಟಿಗೆ ಕೂತ್ಕೊಂಡು ಅವರು ಕಲಿಯೋದೇ ಇಲ್ಲ, ಏನೂ ಕೂಡ ಸ್ಕೂಲಿಗೆ ಕೂಡ ಹೋಗೋದಿಲ್ಲ. ಅವರಷ್ಟಕ್ಕೆ ಈ ಹ್ಯಾಕಿಂಗ್ ಟೆಕ್ನಿಕ್ಸು, ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸು ಅದನ್ನೆಲ್ಲ ಕಲಿತು. ಯಾಕಂದರೆ ಈಗ ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಮಾಹಿತಿ ಸಿಗುತ್ತೆ, ಮತ್ತು ಇಂಟ್ರೆಸ್ಟ್ ಇದ್ದವನಿಗೆ ಭಗವಂತನನ್ನು ಕೂಡ ಹೋಗಿ ಸೊ ಆ ರೀತಿ ಇರುವಾಗ ಇವರು ಏನು ಮಾಡ್ತಾರೆ ಅಂದರೆ ಅವರಷ್ಟಕ್ಕೆ ಈ ಫೀಲ್ಡಲ್ಲಿ ಮಾಸ್ಟರ್ ಆಗ್ತಾರೆ. ಮಾಸ್ಟರ್ ಆಗಿ ಅವ್ರು ಆ್ಯಕ್ಚುಲಿ ಏನು ಮಾಡ್ಬೋದು, ಆ ಟೆಕ್ನಿಕನ್ನು ಸೊಸೈಟಿಯ ಒಂದು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ಬೋದು. ಅದನ್ನು ಮಾಡದೆ ಈ ಥರ ಬೇರೆ ಬೇರೆ ದುರುಪಯೋಗ ಮಾಡ್ತಾರೆ. ಮತ್ತು ಅವ್ರ ನೆಟ್ವರ್ಕ್ ಹೇಗಿರುತ್ತಂದರೆ ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬ ಜನರು ಇರ್ತಾರೆ. ಈಗ ಅವರು ಮಾಡಿದ ಕ್ರೈಮನ್ನು ಅದನ್ನು ಟ್ರೇಸ್ ಇಡದಾಗಿ ಅದನ್ನು ಡಿಲೀಟ್ ಮಾಡಲಿಕ್ಕೆ ಅಥವಾ ಗೊತ್ತಾಗದಾಗಿ ಏನಾದರೂ ಮಾಡಲಿಕ್ಕೆ ಆ ಥರ ಎಲ್ಲ ಅವರು ಸೂಪರ್ ಹ್ಯಾಕರ್ ಅಂತ ಆ ಥರ ಅವ್ರದ್ದೇ ಒಂದು ನೆಟ್ವರ್ಕ್ ಇದೆ. ಆ ನೆಟ್ವರ್ಕನ್ನು ಯೂಸ್ ಮಾಡಿಕೊಂಡು ಅವರು ಹ್ಯಾಕಿಂಗ್ ಮಾಡ್ತಾರೆ. ಓಕೆ ಸರ್, ಮತ್ತಷ್ಟು ಫ್ರಾಡ್ ಬಗ್ಗೆ ಹೇಳಬೇಕಂದ್ರೆ ಯಾವುದೆಲ್ಲ ಹೇಳ್ತೀರಿ ನೀವು? ಅಂದರೆ ಈ ಲವ್ ಮತ್ತು ಇದು ಅಫೇರ್ ಅಂತ ಅದನ್ನು ಹೇಳಬೇಕಾದ್ರೆ ಮ್ಯಾಟ್ರಿಮೋನಿಯಲ್ ನೈಜೀರಿಯನ್ ಫ್ರಾಡ್ ಅಂತ ಹೇಳ್ಬೋದು. ಈ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಅಂದರೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಇದೆ. ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ನಲ್ಲಿ ಈ ವಿಕ್ಟಿಮ್ಸ್ ಯಾರಿದ್ದಾರೆ, ಯಾರು ನೊಂದವರಿದ್ದಾರೆ, ಅವರು ತಮ್ಮ ರೆಸ್ಯೂಮನ್ನು ಹಾಕ್ತಾರೆ. ಮ್ಯಾಟ್ರಿಮೋನಿಯಲ್ shaadi.com, ನನಗೆ ಗಂಡ ಬೇಕು, ನನಗೆ ಹುಡುಗ ಬೇಕು, ನನಗೆ ಹುಡುಗಿ ಬೇಕು ಅನ್ನುವಂತ ಹಾಕ್ತಾರೆ. ಸೊ ಸರಿ, ಓಕೆ ಸರ್, ನಾವು ಅಂದರೆ ಇದು ಹಾಕಿದ ನಂತರ ಏನೆಲ್ಲ ಮಾಡ್ತಾರೆ ಮತ್ತು ಬಗ್ಗೆ ಜನರಿಗೆ ಎಚ್ಚರಿಕೆ ಸಂದೇಶ ಕೊಡುವ ನಿಮ್ಮ ಮಾತಿನಲ್ಲಿ ಇರ್ತದೆ ಅಂತ ಅಂದ್ಕೊಳ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಸೈಬರ್ ವಂಚಕರ ಪ್ರಪಂಚ. ಹೌದು, ಈ ವಿಷಯದಲ್ಲಿ ನಮ್ಮ ಸವಿತ್ರ ತೇಜ, ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ವಿಭಾಗ, ಇವರು ಮಾತಾಡ್ತಿದ್ರು. ನೀವು ಈಗ ಲವ್ ಆ್ಯಂಡ್ ಅಫೇರ್ ಈ ವಿಷಯದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀರಿ. ಇದರಲ್ಲಿ ಮ್ಯಾಟ್ರಿಮೋನಿಯಲ್ ಫ್ರಾಡ್ನಲ್ಲಿ ಏನು ವಿಕ್ಟಿಮ್ಸ್ ತಮ್ಮ ರೆಸ್ಯೂಮನ್ನು ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ, ವೆಬ್ಸೈಟ್ನಲ್ಲಿ ಹಾಕಿದಾಗ ಈ ಆರೋಪಿಗಳು ಅವರನ್ನು ಫೇಸ್ಬುಕ್ ಮೆಸೆಂಜರ್ ಮತ್ತು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆ ಫೇಸ್ಬುಕ್ ಮೆಸೆಂಜರ್ ಮತ್ತು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ, ಅವರ ಏನು ಫೇಕ್ ಪ್ರೊಫೈಲಲ್ಲಿ ಅವರೊಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡುವಂಥದ್ದು. ಮುಂದೆ ಅವರ ಪತ್ತೆಗೆ ಒಂದು ಟಫ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ದೃಷ್ಟಿಯಿಂದಲೇ ಅವರು ಮಾಡುವಂಥದ್ದು. ಏನು ಅವರು ಮಾಡುವಂಥ ಅಫೆನ್ಸ್ ಇದೆ, ಪೂರ್ವದಲ್ಲೇ ಅವರು ಹೋಮ್ವರ್ಕ್ ಮಾಡಿ ಅಫೆನ್ಸ್ ಮಾಡ್ತಾರೆ. ಅವ್ರು ನಾರ್ಮಲ್ ಆಗಿ ಏನು ಮಾಡ್ತಾರೆ ಅಂದರೆ, ಈ ವಿಕ್ಟಿಮಿನ ಹಿನ್ನೆಲೆಯನ್ನು ತಿಳ್ಕೊಳ್ತಾರೆ, ಅವನ ವೀಕ್ನೆಸಸ್ಸನ್ನು ತಿಳ್ಕೊಳ್ತಾರೆ, ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ತಾರೆ. ತಿಳಿದುಕೊಂಡು ಅವನನ್ನು ಚಾಟಿಂಗ್ ಮಾಡ್ತಾರೆ.
ಚಾಟಿಂಗಿಗೆ ಎಳೆದು ಹೇಗೆ ಚಾಟಿಂಗ್ ಮಾಡ್ತಾನೆ, ಸಪೋಸ್ ವಿಕ್ಟಿಮ್ ಬಿಲಾಂಗ್ಸ್ ಟು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಆದರೆ ಆತ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು ಅದೇ ಟೈಪ್ ಕಮ್ಯುನಿಟಿ. ಸಪೋಸ್ ವಿಕ್ಟಿಮ್ ಡೈವರ್ಸಿ ಆಗಿದ್ದರೆ ಅಥವಾ ಡೆಸರ್ಟಿ ಆಗಿದ್ದರೆ ಅಥವಾ ಒಂದು ವಿಡೋವರ್ ಆಗಿದ್ದರೆ ಆಚೆ ಬದಿಯಿಂದಲೂ ಸಮೇತ ಅವ್ರ ಆಪೋಸಿಟ್ ಸೆಕ್ಸ್ನಲ್ಲಿ ವಿಡೋವರ್ ಅಥವಾ ಡೆಸರ್ಟಿ ಅಥವಾ ಅದೇ ರೀತಿ ಇಂಟ್ರೊಡಕ್ಷನ್ ಮಾಡ್ಕೊಳ್ತಾರೆ. ಮಾಡಿಕೊಂಡು ವಿಕ್ಟಿಮ್ಗೆ ಹಾಗೆ ಮಾತಾಡ್ತಾ ನಾನೀಗ ಫಾರಿನಲ್ಲಿದ್ದೇನೆ, ನಿನಗೂ ಕೆಲಸ ಕೊಡಿಸ್ತೀನಿ, ನೀನು ಬಾ ಅಂತೇಳಿ ಹೇಳ್ತಾರೆ. ಒಂದು ಆ ಲೆವೆಲ್ ತನಕ ಅವನನ್ನು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿ ನಾನೀಗ ಒಂದು ಗಿಫ್ಟ್ ಕಳಿಸ್ತೀನಿ ಅಥವಾ ಒಂದು ಕ್ಯಾಶ್ ಕಳಿಸ್ಕೊಡ್ತೀನಿ, ಅಥವಾ ನಿನಗಿಲ್ಲಿ ಕೆಲಸಕ್ಕೆ ಸೇರಲಿಕ್ಕೆ ನಿನಗೆ ಡಾಕ್ಯುಮೆಂಟ್ಸ್ ಬೇಕು, ಆ ಡಾಕ್ಯುಮೆಂಟ್ಸ್ಗೆ ಇಷ್ಟು ಚಾರ್ಜಸ್ ಆಗ್ತದೆ ಅಂತೇಳಿ ಹಂತವಾಗಿ ಹಣ ತಗೊಂಡು ಸೇಮ್ ಅದೇ ಟೈಪ್ ಆಫೆನ್ಸ್ ಮಾಡ್ತಾರೆ. ಮಾಡುವಂಥ ಏನು ಚಾನಲೈಸ್ ಇದೆ, ಸ್ಟಾರ್ಟಿಂಗ್ ಚಾನಲೈಸ್ ಅದು ಮಾತ್ರ ಡಿಫರೆಂಟ್, ಮತ್ತು ನೆಕ್ಸ್ಟ್ ಎಲ್ಲ ಸೇಮ್ ಹಣ ಕೇಳುವ ಇದು ಮಾತ್ರ ಒಂದೇ ಥರ ಹಣ ಕೇಳ್ತಾರೆ, ಹಂತವಾಗಿ ತಗೊಳ್ತಾರೆ, ಒಮ್ಮೆಗೆ ತಗೊಳ್ಳೋದಿಲ್ಲ. ಮತ್ತು ಆ ಹಣವೂ ಸಮೇತ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್, ಬೇರೆ ಬೇರೆ ರಾಜ್ಯದ ಅಕೌಂಟ್ ಇರ್ತದೆ ಅದು. ಸೊ ಈಗ ನಾವು ನೀವು ಆವಾಗಲೇ ಹೇಳಿದ್ವಿ, ಇದಕ್ಕಾಗಿ ಒಂದು ಉತ್ತರ ಭಾರತದಲ್ಲಿ ಅಥವಾ ಕೆಲವು ರಾಜ್ಯಗಳಲ್ಲಿ ಅದರದ್ದೇ ಒಂದು ಏರಿಯಾ ಸೃಷ್ಟಿಯಾಗಿದೆ. ಅಂದರೆ ನಮಗೆ ಗೊತ್ತಿರುವ ಹಾಗೆ ಈ ತಮಿಳುನಾಡಿನಲ್ಲಿ ಕಳ್ಳರದೇ ಒಂದು ಹಳ್ಳಿ, ಆ ಹಳ್ಳಿಗೆ ಇನ್ನೂ ಕೂಡ ಪೊಲೀಸರು ಹೋಗ್ಲಿಕ್ಕೂ ಹೆದರ್ತಾರೆ ಅನ್ನುವಂಥ ಪ್ರಶ್ನೆ, ಅಥವಾ ಪೊಲೀಸರು ಅವ್ರನ್ನ ಹೋಗಿ ಹಿಡ್ಕೊಂಡು ಬರ್ಲಿಕ್ಕಾಗಲಿಲ್ಲ ಅಂತ. ಬಟ್ ಇಂಥದ್ದು ನಿರ್ದಿಷ್ಟ ಪ್ರದೇಶ ಅಂತ ನಿಮಗೆ ಗೊತ್ತಾದ ನಂತರವೂ ಕೂಡ ಯಾಕೆ ಅವರನ್ನು ಅಲ್ಲಿ ದಾಳಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂತ? ಅದೇ ಯಾಕಂದರೆ ಅವ್ರ ಹತ್ರ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಅವ್ರು ಎಲ್ಲಿದ್ದಾರಂತ ನಿಮಗೆ ಕಂಡಿಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅವರು ತೋರಿಸ್ಬೋದು ನಾನು ಇಲ್ಲಿದ್ದೇನಂತ ಹೇಳಿ, ಬಟ್ ಆ್ಯಕ್ಚುಲಿ ನೀವು ಅಲ್ಲಿ ಹೋಗುವಾಗ ಅವರಲ್ಲಿ ಇರೋದಿಲ್ಲ. ಇಂಟರ್ನೆಟ್ ಹೇಗಿದೆ ಅಂದರೆ ನಿಮ್ಮ ಅಡ್ರೆಸ್ಸನ್ನು ಹುಡುಕಬೇಕಾದ್ರೆ ಒಂದೇ ಆಪ್ಷನ್ ಇರೋದು, ಅದಕ್ಕೆ ನಾವು IP ಅಡ್ರೆಸ್ ಅಂತ ಹೇಳ್ತೇವೆ. ನಿಮ್ಮ IP ಅಡ್ರೆಸ್ ಗೊತ್ತಿದ್ದರೆ ನೀವು ಎಲ್ಲಿದ್ದೀರಂತ ಆ ಲೊಕೇಶನ್ ಬರುತ್ತೆ. ಈಗ ನಾವು ಏನು ಮಾಡ್ತೇವೆ ಅಂದರೆ, ಈಗ ನಾರ್ಮಲ್ ಯೂಸೇಜಲ್ಲಿ ಆ IP ಅಡ್ರೆಸ್ಸನ್ನು ನಮಗೆ ಇಂಟರ್ನೆಟ್ ಪ್ರೊವೈಡರ್ ಅವರು ಏನು ಕೊಡ್ತಾರೆ ಅದನ್ನೇ ನಾವು ಯೂಸ್ ಮಾಡ್ತೇವೆ. ಸೊ ನಾವು ಏನಾದರೂ ಒಂದು ಕ್ರೈಮ್ ಎಲ್ಲ ಮಾಡುವಾಗ ಆ IP ಅಡ್ರೆಸ್ ಮೂಲಕ ಸಿಕ್ಕಿಬೀಳ್ತೇವೆ. ಬಟ್ ಈ ಕ್ರಿಮಿನಲ್ಸ್ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಆ ಅಡ್ರೆಸ್ಸನ್ನೇ ಅವರು ಮಾಸ್ಕ್ ಮಾಡ್ತಾರೆ. ಆ ಮಾಸ್ಕ್ ಮಾಡಿಬಿಟ್ಟು ಅವರು ಅವರ ಆ್ಯಕ್ಚುಯಲ್ ಲೊಕೇಶನನ್ನು ಹೈಡ್ ಮಾಡ್ತಾರೆ. ಸೊ ಇದರಿಂದ ಏನಾಗತ್ತಂದರೆ ನಿಮಗೆ ಹಿಡಿಲಿಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ಆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಸ್ವಲ್ಪ ದೀರ್ಘ ಆಗುತ್ತೆ. ಒಂದು ನಂಬರ್ 2 ಏನಂದರೆ ಅವರು ಒಂದೇ ಕಡೆ ಕೂತ್ಕೊಂಡು ಕ್ರೈಮ್ ಮಾಡ್ತಾರಂತ ಹೇಳಲಿಕ್ಕಾಗಲ್ಲ, ಅವ್ರು ಸಹ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಕ್ರಿಮಿನಲ್ಸ್ಗಳಾಗಿರೋದ್ರಿಂದ ಬಚಾವಾಗುವ ದಾರಿಗಳನ್ನು ಅವರು ಅವರಷ್ಟಕ್ಕೆ ಮಾಡ್ತಾರೆ. ಮತ್ತು ಎಷ್ಟೋ ಜನರಿಗೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಮಂಗಳೂರಲ್ಲಿ ಎಷ್ಟೋ ಕಂಪ್ಲೇಂಟ್ಸ್ ಸೈಬರ್ ಕ್ರೈಮ್ ಸ್ಟೇಷನಿಗೆ ಬಂದಿದೆ. ಸರ್ ಇನ್ವೆಸ್ಟಿಗೇಟ್ ಮಾಡಿ ಅವರನ್ನು ಹಿ ಹ್ಯಾಸ್ ಕಾಟ್ ದೆಮ್. ಸೊ ಆಗಲ್ಲ ಅಂತೇನಿಲ್ಲ, ಆಗುತ್ತೆ, ಬಟ್ ಅದೇ ಸ್ವಲ್ಪ ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಸೊ ಅದಕ್ಕೆ ರಿಕ್ವೆಸ್ಟ್ ಏನಂದರೆ ಆದಷ್ಟು ನಾವು ಸ್ವಲ್ಪ ಸೇಫ್ ಗಾರ್ಡ್ ಆಗಿದ್ದರೆ ಈ ಇದರ ಹಿಂದೆ ಓಡಾಡುವ ಟೈಮ್ ಅನ್ನು ವೇಸ್ಟ್ ಮಾಡೋದನ್ನು ನಾವು ಸ್ವಲ್ಪ, ನಿಮ್ಮ ಹಣ ನಿಮ್ಮ ಸಮಯವನ್ನು ನೀವು ಉಳಿಸಿಕೊಂಡ್ರೆ ಅದೇ ರೀತಿ ಪೊಲೀಸರ ಸಮಯ ಪೊಲೀಸರ ಹಣ ಕೂಡ ಅಲ್ಲಿ ಉಳಿತದ. ನಾ ಇದರೊಟ್ಟಿಗೆ ಇನ್ನೊಂದು ಸೇರಿಸಲಿಕ್ಕೆ ಇಷ್ಟಪಡ್ತೀನಿ. ನಾರ್ಮಲ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿಯ ಸೈಬರ್ ಕ್ರಿಮಿನಲ್ಸ್ ಈ ಏನು ಇಂಟರ್ನೆಟ್ಟಿಗೆ ಆ್ಯಕ್ಸೆಸ್ ಆಗುವಂಥ ಸಿಮ್ ಕಾರ್ಡ್ ಇರಲಿ ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಏನೇನಿದೆ ಅದಕ್ಕೆ ಸಲಕರಣೆಗಳು, ಅವರು ಈ ಉತ್ತರ ಭಾರತದಲ್ಲಿರುವಂತಹ ಈ ಟ್ರೈಬಲ್ ಜನಾಂಗದವರ ಹೆಸರಿನಲ್ಲಿ ಇರ್ತದೆ. ಅದು ಯಾರು ಆ ವ್ಯಕ್ತಿ ಇದ್ದಾರೆ ಸಿಮ್ ಕಾರ್ಡ್ ಅಥವಾ ಅದೇನಿದೆ ಅವರಿಗೆ ಇದ್ರ ಬಗ್ಗೆ ಅಷ್ಟು ಜ್ಞಾನನೇ ಇರೋದಿಲ್ಲ. ನನ್ನ ಹೆಸರಿನಲ್ಲಿ ಒಂದು ವಂಚನೆ ನಡೀತಾ ಇರೋದು ಗೊತ್ತೇ ಇರೋದಿಲ್ಲ, ನನ್ನ ಹೆಸರಿನಲ್ಲಿ ಯಾರೋ ಒಂದು ಸಿಮ್ ತಗೊಂಡಿದ್ದಾರೆ ಅಂತಲೂ ಗೊತ್ತಿರೋದಿಲ್ಲ. ಮತ್ತು ಆಮೇಲೆ ಒಂದು ನಕಲಿ ಡಾಕ್ಯುಮೆಂಟ್ಸ್ನಲ್ಲಿ ಸಮೇತ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಇದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೆಚ್ಚಾಗಿ ಇಲ್ಲಿಯೂ ವಂಚನೆ ಅಲ್ಲಿ ವಂಚನೆ ಮಾಡುವುದೇ ಉದ್ದೇಶ ಆಗಿರೋದ್ರಿಂದ ಅಲ್ಲಿ ಫುಲ್ ತಯಾರಿಯಿಂದಲೇ ಮಾಡಿರ್ತಾರೆ ಅಂತ. ಅಲ್ಲಿ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ, ಮತ್ತೆ ಟ್ರೈಬ್ಸ್ ಸಂಖ್ಯೆ ಜಾಸ್ತಿ ಇದೆ, ಅದನ್ನು ದೇ ಆರ್ ಯೂಸಿಂಗ್ ಇಟ್. ಓಕೆ, ನಾವೀಗ ಇಷ್ಟೊತ್ತು ಕ್ರೈಮ್ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ವಿ. ಬಟ್ ನೀವು ಠಾಣೆಯನ್ನು ತೆರೆದಿದ್ದೀರಿ, ನಿಮ್ಮ ಹತ್ರ ನಾವು ಬರಬೇಕು, ಹಾಗಾದರೆ ನಿಮ್ಮ ಹತ್ರ ಹೇಗೆ ಬರೋದು, ನಿಮ್ಮ ಠಾಣೆಯಲ್ಲಿ ದೂರು ದಾಖಲಿಸುವುದು ಹೇಗೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಲ್ಲ? ನಮ್ಮದು ಮಂಗಳೂರು ಉತ್ತರ ಪೊಲೀಸ್ ಠಾಣೆಯ ಬಂದರ್ ಏರಿಯಾದಲ್ಲಿ ಅದರ ಆಪೋಸಿಟಲ್ಲಿ ನಮ್ಮದು ಸೈಬರ್ ಅಪರಾಧ ಪೊಲೀಸ್ ಠಾಣೆ ಇದೆ. ಸ್ಟೇಟ್ ಬ್ಯಾಂಕಿಂದ 1.5 ಫರ್ಲಾಂಗ್ ದೂರ ಇರ್ಬೋದು ಅಷ್ಟೇ.
ಸೊ ಅಲ್ಲಿ ಅಂದರೆ ಹೇಗೆ ನಮ್ಮ ದೂರು ದಾಖಲಿಸೋದನ್ನ ನಮಗೆ ನಮ್ಮಲ್ಲಿ ಬಹಳಷ್ಟು ನಾವು ವಿದ್ಯಾವಂತರಾಗಿರ್ತೇವೆ, ಅದು ಬುದ್ಧಿವಂತರು ಆಗಿರ್ತೇವೆ, ಆದರೆ ಪೊಲೀಸರು ಅಂದರೆ ಸ್ವಲ್ಪ ಭಯ. ಅಥವಾ ಪೊಲೀಸ್ ಠಾಣೆಗೆ ಹೋದರೆ ಅಲ್ಲೇ ನಮ್ಮ ಮರ್ಯಾದೆ ಹಾಳೆ ಆಗೋಗ್ತದೋ, ನನ್ನ ಮನೆತನದ ಇದು ಪ್ರತಿಷ್ಠೆಗೆ ಧಕ್ಕೆ ಬರ್ತದೋ, ಈ ರೀತಿ ಯೋಚನೆ ಮಾಡುವವರು ಇರ್ತಾರೆ. ಸೊ ಅದರ ಮಧ್ಯದಲ್ಲೂ ಕೂಡ ನಾವು ನಿಮ್ಮ ಹತ್ರ ಬರಬೇಕು ಅಥವಾ ದೂರನ್ನು ದಾಖಲಿಸಬೇಕು. ಅದು ಯಾಕೆ ಬರಬೇಕು, ಯಾಕೆ ದೂರು ದಾಖಲಿಸಬೇಕು ಅನ್ನೋದು ಪ್ರಶ್ನೆ ಒಂದು, ಮತ್ತು ಹೇಗೆ ದೂರು ದಾಖಲಿಸಬೇಕು ಅನ್ನೋಂಥದ್ದು ಹೇಳಿ. ನಮಗೆ ನೀವು ಹೇಳಿದ ವಿಚಾರ ಕರೆಕ್ಟ್. ನಾರ್ಮಲಾಗಿ ಬೇರೆ ಠಾಣೆಗಳಲ್ಲಿ ನಮ್ಮ ರೆಗ್ಯುಲರ್ ಜುರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನಲ್ಲಿ ಏನಿರ್ತದೆ, ಕಂಪ್ಲೇನೆಂಟ್ ಅಥವಾ ವಿಕ್ಟಿಮ್ಸ್ ಏನಿದ್ದಾರೆ ಅವರು ಕಂಪ್ಲೇಂಟ್ ಕೊಡುವಾಗ ತಮ್ಮ ಪ್ರಚಾರ ಆದರೂ ಸಮೇತ ಅವರು ಅದೇನು ಹಿಂಜರಿಯುವುದಿಲ್ಲ, ಅದೇನು ಅವರ ದೊಡ್ಡ ವಿಷಯವಾಗಿ ಪರಿಗಣಿಸುವುದಿಲ್ಲ. ಅದೇ ನಮ್ಮ ಸ್ಟೇಷನಲ್ಲಿ ಬರುವಂತಹ ಕಂಪ್ಲೇನೆಂಟ್ಸ್ ಅಥವಾ ವಿಕ್ಟಿಮ್ಸ್ ಇದ್ದಾರಲ್ಲ, ನಮಗೆ ತಿಳಿದಿದೆ ಅವರು ಸಾಧಾರಣ ಸ್ವಲ್ಪ ಅವ್ರಿಗೆ ಬೇಜಾರಾಗಿಯೇ ಬರ್ತಾರೆ. ಅವರ ಪ್ರಚಾರ ಸಮಾಜದಲ್ಲಿ ಆಗಬಾರ್ದು ಅಂತೇಳಿ ಅವರ ಎಕ್ಸ್ಪೆಕ್ಟೇಷನ್ ಇದೆ. ನಾವು ಅವರ ಬರುವವರು ಅಂದ್ರೆ ಪ್ರತಿಷ್ಠಿತರಾಗಿರ್ತಾರೆ ಅಥವಾ ಹಣವಂತರಾಗಿರ್ತಾರೆ. ಅದರ ಜೊತೆಯಲ್ಲಿ ಅಂದ್ರೆ ನಾನು ವಂಚನೆಗೆ ಒಳಗಾಗಿದ್ದೇನೆ ಅಂತ ಗೊತ್ತಾದ ಸಮಾಜಕ್ಕೆ ಗೊತ್ತಾದ್ರೆ ನನಗೆ ಅಂದ್ರೆ ಅದು ಅವಮಾನ ಅಂತ ತಿಳ್ಕೊಳ್ಳೋರು ಇದು ಕೂಡ ಇದ್ದಾರೆ, ಹೆಚ್ಚಾಗಿ ಇದ್ದಾರೆ. ನಾವು ಅದನ್ನು ತಿಳ್ಕೊಂಡು ಅವರ ಮನಸ್ಥಿತಿಯನ್ನು ತಿಳಿದುಕೊಂಡು ನಾವು ಅವ್ರ ಜೊತೆ ವ್ಯವಹಾರ ಮಾಡಿ ಕಂಪ್ಲೇಂಟ್ ತಗೊಂಡು ನಾವು ಕೇಸ್ ದಾಖಲು ಮಾಡ್ತಾ ಇದ್ದೇವೆ. ಸೊ ಓಕೆ ಸರ್, ಇಲ್ಲಿ ಅವರ ಐಡೆಂಟಿಟಿಯನ್ನು ನಾವು ಆದಷ್ಟು ಹೈಡ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಸರ್. ಇಲ್ಲಿ ಅಂದ್ರೆ ಹೀಗೆ ನಾವು ಪ್ರತಿಷ್ಠೆ ಅಥವಾ ನಮ್ಮ ಇದಕ್ಕೆ ಯಾಕೆ ನಾವು ಒಳಗಾಗಬೇಕು, ಅಥವಾ ಅದನ್ನಾಗದೆ ನಾವು ದೂರು ಕೊಟ್ಟರೆ ಏನು ಪ್ರಯೋಜನ ಆಗ್ಬೋದು ಅಂತ. ಡೆಫಿನೆಟ್ಲಿ ದೂರು ಕೊಟ್ಟರೆ ಅದರಲ್ಲಿ ನಿಮಗೆ ತುಂಬ ಚಾನ್ಸಸ್ ಇದೆ ಯಾರು ಮಾಡಿದಂತೇಳಿ ಅದನ್ನು. ಬಟ್ ಅದರ ಜೊತೆಯಲ್ಲಿ ಅವೇರ್ನೆಸ್, ಈಗ ಸಾಹೇಬರು ಈ ಪ್ರೋಗ್ರಾಮ್ ಮೂಲಕ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಇದು ಚೇರ್ಮನ್ ಆಗಿರುವ ಕೃಷ್ಣ ಪಾಲೆಮಾರ್ ಅವರು ಕೂಡ ಈ ಒಂದು ಪುಸ್ತಕ ಸೈಬರ್ ಕ್ರೈಮ್ ಆ್ಯಂಡ್ ಪ್ರಿವೆನ್ಷನ್ ಅಂತ ಒಂದು 25,000 ಪುಸ್ತಕವನ್ನು ಪ್ರಿಂಟ್ ಮಾಡಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈ ಪುಸ್ತಕವನ್ನು ಸೈಬರ್ ಕ್ರೈಮ್ ಸ್ಟೇಷನಲ್ಲಿ ಕೂಡ ಇದೆ. ಸೊ ಇದು ಫ್ರೀಯಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಈ ಪುಸ್ತಕವನ್ನು. ಸೊ ಈ ಪುಸ್ತಕವನ್ನು ಜನರು ಆ ಸ್ಟೇಷನಿಗೆ ಹೋಗಿ ಅದನ್ನು ಪಡ್ಕೊಂಡು ಓದ್ಬೋದು. ಯಾಕಂದರೆ ಅದರಲ್ಲಿ ಆದಷ್ಟು ನೀವು ಪ್ರಿಕಾಷನ್ ಏನೆಲ್ಲ ತೆಗಿಬೋದು ಅಂತ ಅದರ ಮಾಹಿತಿ ಇದೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೇವೆ. ಅದೇ ರೀತಿ ಈ ಸೈಬರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಈಗ ನಾವೀಗ ಒಂದು ಮೋಟ್ರ್ ಬೈಕ್ ನಾವು ಡ್ರೈವ್ ಮಾಡಲಿಕ್ಕೆ ಹೋಗಬೇಕಾದ್ರೆ, ರೈಡ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಅಥವಾ ಕಾರ್ ಡ್ರೈವ್ ಮಾಡಬೇಕಾದ್ರೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಏನಿದೆ ಅದನ್ನು ನಾವು ಫಸ್ಟಿಗೆ ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡ ನಂತರ ನಾವು ರೋಡಲ್ಲಿ ಹೋಗ್ತಾ ಇರುವಾಗ ಲೆಫ್ಟ್ ಸಿಗ್ನಲ್ ಇರುವಾಗ ರೈಟ್ ಹೋದರೆ ನಿಮಗೆ ಆ ಪೊಲೀಸರು ಹಿಡಿದು ಫೈನ್ ಹಾಕ್ತಾರೆ. ಆಗ ನಿಮ್ಗೆ ಹೇಳಲಿಕ್ಕಾಗಲ್ಲ, ಅಂದರೆ ನನಗೆ ಗೊತ್ತಿರಲಿಲ್ಲ ಅಂತ. ನಿಮ್ಗೆ ಗೊತ್ತಿರಬೇಕು, ಮೋಟರ್ ವೆಹಿಕಲ್ ಆ್ಯಕ್ಟ್ ಏನಿದೆ ಅಂತ ಗೊತ್ತಿರಬೇಕು. ಅದೇ ರೀತಿ ಇಂಟರ್ನೆಟ್ ಯೂಸ್ ಮಾಡುವಾಗ ಅಥವಾ ಟೆಕ್ನಾಲಜಿ ಯೂಸ್ ಮಾಡುವಾಗ ಇಂಡಿಯನ್ ಸೈಬರ್ ಲಾ ಅಂತಿದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000, ಅದನ್ನು ಎಮೆಂಡ್ ಮಾಡಿ 2008 ಎಮೆಂಡ್ ಆಗಿದೆ. ಅದು ಗೊತ್ತಿರಲೇಬೇಕು. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಜನರಿಗೆ ಗೊತ್ತಿರಲ್ಲ. ಸೊ ಅವ್ರು ಏನು ಎಣಿಸ್ತಾರೆ ಅಂದರೆ ಅವ್ರು ಮಾಡಿದ್ದು ಸರಿ ಅಂತ, ಬಟ್ ಅದು ತಪ್ಪಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಇಂಟರ್ನೆಟ್ಟಲ್ಲಿ ಒಬ್ಬನಿಗೆ ಸ್ಟುಪಿಡ್ ಅಂತ ಕರೆದ್ರೆ ಇಟ್ಸ್ ಅ ಬಿಗ್ ಅಫೆನ್ಸ್ ಅದು. ಸೊ ಆ ಥರ ಬೇರೆ ಬೇರೆ ಅಫೆನ್ಸಸ್ಗಳಿವೆ. ಅದು ಏನೆಲ್ಲ ಇದೆ ಅಂಥೇಳಿ ಈ ಪುಸ್ತಕದಲ್ಲಿ ಆದಷ್ಟು ಮಾಡಿದ್ದೇವೆ. ಮತ್ತು ನಂಬರ್ 2 ಏನಂದರೆ, ನಮ್ಮ ಸವಿತಾ ತೇಜ್ ಸಾಹೇಬರು ಕೂಡ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ. ಕಾಲೇಜಸ್ಗಳಲ್ಲಿ ಮಾಡ್ತಾ ಇದ್ದಾರೆ, ಸ್ಕೂಲ್ಸ್ಗಳಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಪ್ರೋಗ್ರಾಮ್ಸಿಂದ ಜನರು ಸ್ವಲ್ಪ ಅವೇರ್ ಆಗಬೇಕಂತ ಹೇಳುವ ದೃಷ್ಟಿಯಲ್ಲಿ ನನ್ನ ಅನಿಸಿಕೆ. ಸೊ ಇನ್ನಷ್ಟು ಮಾತಾಡಬೇಕಾಗಿದೆ ಸೈಬರ್ ಕ್ರೈಮ್ ಪ್ರಪಂಚದಲ್ಲಿ ಏನೆಲ್ಲ ಇದ್ದಾವೆ ಮತ್ತು ಜನ ಜಾಗೃತಿಗಾಗಿ ಏನೆಲ್ಲ ಆಗಬೇಕು, ಜನರು ಹೇಗೆ ಜಾಗೃತಿ ಆಗಬೇಕು ಅನ್ನೋ ವಿಷಯದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಸೈಬರ್ ವಂಚಕರ ಪ್ರಪಂಚದಲ್ಲಿ ಇದ್ದೇವೆ ನಾವೀಗ. ಸೈಬರ್ ವಂಚಕರ ಪ್ರಪಂಚದಲ್ಲಿ ಸರ್, ನಾವು ನಿಮ್ಮ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಬಗ್ಗೆ ವಂಚನೆ ಇದು ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ. ಬಹಳಷ್ಟು ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ಇಂಥದ್ದು ಮತ್ತು ನಮಗೂ ಕೂಡ ಇಂಥ ಕರೆಗಳು ಬಂದಿದ್ದಾವೆ. ನಿಮ್ಮ ಪಿನ್ ನಂಬರ್ ಕೊಡಿ ಅಂತ ಕೇಳುವಂಥ ಕರೆಗಳು. ಇದು ಹೇಗೆ ಇದೆಲ್ಲ ವಂಚನಾ ಪ್ರಕರಣಗಳು ಅಂತ? ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನಲ್ಲಿ ಆರೋಪಿ ಏನು ಮಾಡ್ತಾನೆ, 100 ಜನರಿಗೆ ಫೋನ್ ಮಾಡ್ತಾನೆ. 100 ಜನರಲ್ಲಿ ಕೆಲವು ಜನರು ಅದರಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ. ಆರೋಪಿಗೆ ಈ ವಿಕ್ಟಿಮಿನ ಕೆಲವೊಂದು ಮಾಹಿತಿಯನ್ನು ಅಡ್ವಾನ್ಸ್ ಆಗಿ ಅವ ಸೋಷಿಯಲ್ ಇಂಜಿನಿಯರಿಂಗ್ ಮುಖಾಂತರ ತಿಳ್ಕೊಂಡಿರ್ತಾನೆ. ಆರೋಪಿ ವಿಕ್ಟಿಮಿಗೆ ಫೋನ್ ಮಾಡಿ, ನಾನು RBI ಬ್ಯಾಂಕಿನ ಮ್ಯಾನೇಜರ್ ಅಥವಾ ಯಾವುದಾದ್ರು ಒಂದು ಪ್ರತಿಷ್ಠಿತ ಬ್ಯಾಂಕಿನ ಮ್ಯಾನೇಜರ್, ನಿಮಗೆ ಈ ಬ್ಯಾಂಕ್ನಲ್ಲಿ ಖಾತೆ ಇದೆಯಲ್ಲ ಅಂತೇಳಿ ಹೇಳ್ತಾನೆ. ನೆಕ್ಸ್ಟ್ ಆಮೇಲೆ ಕ್ರೆಡಿಟ್ ಕಾರ್ಡಿನ ಕೆಲವೊಂದು ನಂಬರ್ಸನ್ನು ಅವ ಹೇಳ್ತಾನೆ. ಆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ರೀಸೆಂಟ್ಲಿ ನಿಮ್ಮದು
ಒಂದು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಲಿಕ್ಕಿದೆ ಅಥವಾ ಎಕ್ಸ್ಪೈರಿ ಆಗಲಿಕ್ಕಿದೆ ಅಂತೇಳಿ ಹೇಳ್ತಾನೆ. ಮತ್ತು ಅವ ಫೋನ್ ಮಾಡುವಾಗ ಸಮೇತ ಟ್ರೂ ಕಾಲರ್ನಲ್ಲಿ ಆ ಬ್ಯಾಂಕಿನ ಮ್ಯಾನೇಜರ್ ಅಂತೇಳಿ ಬರ್ತದೆ. ಅದು ಟ್ರೂ ಕಾಲರ್ಲಿ ಅಪ್ಡೇಟ್ ಮಾಡಿ ಅವ ಆ ರೀತಿಯಾಗಿ ಬರ್ಸ್ಕೊಳ್ತಾನೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿ ಕ್ರೆಡಿಟ್ ಕಾರ್ಡಿನ ಮಾಹಿತಿಯನ್ನು ಕೇಳ್ತಾನೆ. ನಂತರ CVV ನಂಬರ್ ಕೇಳ್ತಾನೆ. ನಿಮ್ಮ ಮೊಬೈಲಿಗೆ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ನಂಬರ್ ಬರ್ತದೆ, ಅವನು OTP ಅಂತ ಹೇಳೋದಿಲ್ಲ, ನಂಬರ್ ಬರ್ತದೆ, ಆ ನಂಬರನ್ನು ಕೊಡಿ ಅಂತ ಹೇಳ್ತಾನೆ. ನಂಬರನ್ನು ಕೊಡಿ ಅಂತೇಳಿ ಕೇಳಿ ಇಮ್ಮಿಡಿಯೇಟಾಗಿ ಆ ನಂಬರ್ ಯಾವಾಗ ವಿಕ್ಟಿಮ್ ಶೇರ್ ಮಾಡ್ತಾನೆ, ಇಮ್ಮಿಡಿಯೇಟಾಗಿ ಆ ಹಣವನ್ನು ಪೇಮೆಂಟ್ ಗೇಟ್ವೇಗೆ ಶಿಫ್ಟ್ ಮಾಡ್ತಾನೆ. ಪೇಮೆಂಟ್ ಗೇಟ್ವೇ ಅಂದರೆ ಫಾರ್ ಎಕ್ಸಾಂಪಲ್ ಒಂದು Paytm ಇರ್ಬೋದು. ಶಿಫ್ಟ್ ಮಾಡಿ ಅಷ್ಟರಲ್ಲಿ ಅದು ರಿಯಲೈಸ್ ಆಗುವಾಗಲೇ ವಿಕ್ಟಿಮ್ಗೆ ಅದು ಗೊತ್ತಾಗ್ತದೆ ನಾನು ಮೋಸ ಹೋಗಿದ್ದೀನಿ ಅಂತೇಳಿ. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಒಂದು 5 ನಿಮಿಷದಲ್ಲಿ ಆಗ್ತದೆ ಇದು. ಆಮೇಲೆ ಇದು ಈ ರೀತಿಯ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಫೆನ್ಸ್ ಆಗುವಂಥದ್ದು ಫ್ರಾಡ್ ಕಾಲ್ಸ್ ಬರುವಂಥದ್ದು ಶುಕ್ರವಾರ, ಶನಿವಾರ, ಭಾನುವಾರ ಹೆಚ್ಚಾಗಿ ಬರ್ತದೆ. ಇದಕ್ಕೆ ಕಾರಣ ಏನಂದರೆ ಶನಿವಾರ ಮತ್ತು ಭಾನುವಾರ ಈ ಕಾಲ್ಸ್ ಈ ಪೇಮೆಂಟ್ ಗೇಟ್ವೇ ಆಫೀಸ್ಗಳು ಮತ್ತು ಬ್ಯಾಂಕ್ನವರು ರಜೆ ಇರ್ತಾರೆ. ಆಗ ಕ್ರಾಸ್ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಬ್ಲಾಕ್ ಮಾಡಲಿಕ್ಕೆ ಲೇಟ್ ಆಗ್ತದೆ. ಆಮೇಲೆ ಆರೋಪಿ ಏನು ಮಾಡ್ತಾನೆ, ಪೇಮೆಂಟ್ ಗೇಟ್ವೇಗೆ ಒಂದು ಪೇಮೆಂಟ್ ಗೇಟ್ವೇಗೆ ಹಣ ಹೋದ ನಂತರ ವಿಕ್ಟಿಮಿಗೆ ಆ ಪೇಮೆಂಟ್ ಗೇಟ್ವೇದು ಮಾತ್ರ ಮಾಹಿತಿ ಇರ್ತದೆ. ಒಂದು ಅರ್ಧ ಗಂಟೆ ಸ್ಪ್ಯಾನ್ ಒಳಗೆ 7-8 ಪೇಮೆಂಟ್ ಗೇಟ್ವೇಗೆ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾನೆ. ಇದರಲ್ಲಿ ಅದಕ್ಕೆ ನಾವು ಸಾರ್ವಜನಿಕರಲ್ಲಿ ಇದರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ನಿಜವಾದ ಬ್ಯಾಂಕಿನ ಅಧಿಕಾರಿಗಳು ಕಾರ್ಡಿನ ಮಾಹಿತಿಯನ್ನು ಕೇಳಿ ಫೋನ್ ಮಾಡುವುದೇ ಇಲ್ಲ, ಫೋನ್ ಮಾಡಿ ಮಾಹಿತಿಯನ್ನು ಕೇಳೋದೇ ಇಲ್ಲ. ಇದನ್ನ ನಾವು ಮೊದಲಾಗಿ ಅರ್ಥಕೊಳ್ಬೇಕು. ಇದು ಮೊದಲು ಫೋನ್ ನಲ್ಲಿ ಬಂತು ಅಂತ ಹೇಳುವಾಗ ನಿಮ್ಗೆ ಏನೋ ಅದು ವಂಚನಾ ಜಾಲ ಅಂತ ನೀವು ತಿಳ್ಕೊಳ್ಬೇಕು. ಹೌದು ಸರ್, ಫೋನ್ ಕರೆಗಳ ಬಗ್ಗೆ ವಿಷಯದಲ್ಲಿ ಮಾತಾಡೋದಾದ್ರೆ ಸರ್, ನಮಗೆ ಕರೆಗಳು ಬರ್ತವೆ. ಇವರು ಹೇಳಿದಾಗೆ ನಮ್ಮ ಫೋನ್ ಬ್ಯಾಂಕಿನಿಂದ ಆಗಲಿ ಅಥವಾ ಯಾವುದೇ ಅಧಿಕಾರಿಗಳು ಫೋನ್ನಲ್ಲಿ ಯಾವುದೇ ಮಾಹಿತಿಯನ್ನು ನಮಗೆ ಕೇಳೋದಿಲ್ಲ, ಅದು ಗೊತ್ತಾಗ್ತದೆ. ಬಟ್ ಬಂದಿದೆ ಕಾಲ್, ಬಟ್ ಇದು ಫ್ರಾಡ್ ಹೌದು ಅಲ್ವಾ ಅಂತ ಅವ್ರು ಹೇಳಿದಾಗೆ ಟ್ರೂ ಕಾಲಲ್ಲೂ ಕೂಡ ಅವ್ರ ಮ್ಯಾನೇಜರ್ ಅಂತ ಬರ್ತದೆ. ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಹೇಗೆ? ಹೌದು, ಟ್ರೂ ಕಾಲರಲ್ಲಿ ಡೆಫಿನೆಟ್ಲಿ ಮ್ಯಾನೇಜರ್ ಅಂತ ಬರುತ್ತೆ. ಬಟ್ ಅದರಲ್ಲಿ ನಾವೊಂದು ವಿ ಮೇ ಗೆಟ್ ಟ್ರಿಕ್ಟ್ ಅಂತ ಹೇಳ್ತೇವೆ, ನಂಬರ್ 1. ನಂಬರ್ 2 ಏನಂದರೆ, ಕೆಲವೊಮ್ಮೆ ಏನಾಗುತ್ತಂದರೆ ಆ ಟ್ರೂ ಕಾಲರಲ್ಲಿ ರೆಡ್ ಕಲರ್ ಬರುತ್ತೆ. ಅದು ಯಾವಾಗಲೂ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಕೆಲವೊಮ್ಮೆ ರೆಡ್ ಕಲರ್ ಬರ್ಬೋದು. ರೆಡ್ ಅಂದರೆ ಸ್ಪ್ಯಾಮ್ ಕಾಲ್ ಅಂತ. ದಟ್ ಮೀನ್ಸ್ ಇಟ್ ಈಸ್ ಡೇಂಜರಸ್, ಇದನ್ನು ತೆಗಿಬೇಡಿ. ಅಥವಾ ಅದು ಟೆಲಿಮಾರ್ಕೆಟಿಂಗ್ ಕಾಲ್ ಏನಂತ ಒಂದು ರೆಡ್ ಕಲರ್ ಬಂದರೆ ಟ್ರೂ ಕಾಲರ್ ಅಂತ ಕಾಲನ್ನು ಅವಾಯ್ಡ್ ಮಾಡಿ. ನಂಬರ್ ಹೇಗೂ ಇವತ್ತು ಎಲ್ಲರೂ ಟ್ರೂ ಕಾಲರ್ ಅನ್ನ ಇದರಲ್ಲಿ ಹಾಕೊಂಡೇ ಇರ್ತಾರೆ, ಎಲ್ಲರೂ ಎಲ್ಲ ಫೋನಲ್ಲೂ ಇದ್ದೇ ಇರ್ತದೆ. ಹಾಗಿರುವಾಗ ರೆಡ್ ಕಲರ್ ಬಂದದನ್ನು ಅವಾಯ್ಡ್ ಮಾಡಿ ಅದನ್ನು. ಓಕೆ, ಒಂದ್ ವೇಳೆ ಅಂದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ, ಈಗ ಫೋನ್ ಬರ್ತದೆ ನನಗೆ, ನಾನು ಸ್ವಲ್ಪ ಬುದ್ಧಿವಂತ, ಅವಾಗ ಏನ್ ಮಾಡ್ತೇನೆ ಅಂದ್ರೆ ಆ ಫೋನ್ಗಳನ್ನ ಅಂದ್ರೆ ಅವರಿಗೆ ಇನ್ನಷ್ಟು ಸಮಯ ಮುಂದೂಡಿ ಅದನ್ನ ಪೊಲೀಸರಿಗೆ ಕೊಡಬೇಕು ಅಂದ್ಕೊಳ್ತೇನೆ. ಹೌದು, ನಾನು ಪೊಲೀಸರಿಗೆ ತಲುಪಲಿಕ್ಕೆ. ಸೊ ಅವರು ನನ್ನ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಮನೇಲಿ ಇಟ್ಟಿದ್ದೇನೆ, ಅದರ ನಂಬರ್ ನನಗೆ ಗೊತ್ತಿಲ್ಲ, ಅಥವಾ ಇನ್ನೆಲ್ಲೋ ಬರ್ತೇನೆ, ಇಷ್ಟು ಸಮಯಕ್ಕೆ ಮಾಡಿ ಅಂತ ಅಲ್ಲಿವರೆಗೆ ಪೊಲೀಸರಿಗೆ ತಲುಪೋ ಪ್ರಯತ್ನ ಮಾಡ್ತೇನೆ. ಹೀಗೆ ಮಾಡೋದ್ರಿಂದ ಏನೋ ಲಾಭ ಆಗ್ತದೆ? ಆ ಥರ ಮಾಡೋದು ರೆಕಮೆಂಡೆಡ್ ಅಲ್ಲ. ಯಾಕಂದ್ರೆ ಅವ್ರು ಆ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಲಿಂಕ್ ಕಳಿಸ್ಬೋದು, SMS ಕಳಿಸ್ಬೋದು. ನೀವು ಅದನ್ನು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ಬೋದು. ಅದು ಓಪನ್ ಮಾಡುವಾಗ ಅದು ವೈರಸ್ ಇರ್ಬೋದು. ಆ ವೈರಸ್ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಮೊಬೈಲಲ್ಲಿದ್ದ ಎಲ್ಲ ಡೇಟಾವನ್ನು ಒಂದು ಕಾಪಿ ಅವರು ತೆಗಿಬೋದು. ಅಥವಾ ಕೆಲವು ವೈರಸ್ಗಳಿವೆ, ನಿಮ್ಮ ಮೊಬೈಲ್ ಇದು ಫ್ರಂಟ್ ಕ್ಯಾಮರಾ ಆಕ್ಟಿವೇಟ್ ಆಗ್ತದೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೀವು ಈಗ ಎಷ್ಟೋ ಜನರು ಸ್ನಾನ ಮಾಡ್ಲಿಕ್ಕೆ ಹೋಗುವಾಗ ಮೊಬೈಲ್ ತಗೊಂಡು ಹೋಗ್ತಾರೆ, ಆಗ ಫ್ರಂಟ್ ಕ್ಯಾಮರಾ ಆಕ್ಟಿವೇಟ್ ಆಗಿರ್ಬೋದು, ನಿಮ್ಗೆ ಗೊತ್ತಿಲ್ಲ. ನಿಮ್ಮದು ವಿಡಿಯೋ ರೆಕಾರ್ಡಿಂಗ್ ಆಟೋಮ್ಯಾಟಿಕ್ ಆಗಿ ಅವರಿಗೆ ಒಂದು ಕಾಪಿ ಸಿಗ್ಬೋದು. ಅವರೇ ನಿಮಗೆ ನಾಳೆ ಕಾಲ್ ಮಾಡಿ ಹೇಳ್ಬೋದು, ನನ್ನ ಹತ್ರ ನಿಮ್ಮ ವಿಡಿಯೋ ಇದೆ, ನಾವು ಅದನ್ನು ಇಂಟರ್ನೆಟ್ಟಲ್ಲಿ ಹಾಕ್ತೇವೆ, ಇಲ್ಲದಿದ್ದರೆ ನೀವು ನಮಗೆ ಇಷ್ಟು ಅಮೌಂಟ್ ಕೊಡಿ. ಈಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ತುಂಬ ಜನರು ಈ ಅಫೇರಲ್ಲಿರುವಾಗೆಲ್ಲ ನನಗೆ ನಿನ್ನ ಫೋಟೋ ಕಳಿಸು ಅಂತ ಹೇಳೋದು ಸಾಮಾನ್ಯ. ಅದು ಕೇಳ್ತಾ ಇರುವಾಗ ಇವರು ಫೋಟೋ ಕಳಿಸ್ತಾರೆ, ಸ್ವಲ್ಪ ಪರ್ಸ್ನಲ್ ಫೋಟೋ ಕಳಿಸ್ತಾರೆ. ಬ್ರೇಕಪ್ ಆಗ್ತದೆ, ಆಗುವಾಗ ಆ ಫೋಟೋ ಇವನೇ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಯಾರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡ್ಬೋದು. ಅಥವಾ ಆ ಮೊಬೈಲನ್ನು ಅವ್ರು ಮಾರ್ತಾರೆ ಸೆಕೆಂಡ್ ಹ್ಯಾಂಡ್, ಅವರಿಗೆ ಅದರದ್ದು ಕಾಪಿ ಸಿಗ್ಬೋದು. ಯಾಕಂದರೆ ನಾವೆಣಿಸ್ತೇವೆ ಅದನ್ನು ಡಿಲೀಟ್ ಮಾಡಿದ್ದೇವೆ ಅಂತ ಹೇಳಿ, ಬಟ್ ಡಿಲೀಟ್ ಮಾಡಿದ ಡೇಟಾವನ್ನು ಕೂಡ ಹಿಂದೆ ತೆಗಿಲಿಕ್ಕೆ ರಿಟ್ರೈವ್ ಮಾಡಲಿಕ್ಕೆ ಎಷ್ಟೋ ಸಾಫ್ಟ್ವೇರ್ಗಳಿವೆ. ಸೊ ಅವರು ರಿಟ್ರೈವ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಸೊ ಅದಕ್ಕೆ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋದೇ ಬೆಟರ್. ನಿಮಗೆ ಗೊತ್ತಾದರೆ ಇವರು ಫ್ರಾಡ್ಯುಲೆಂಟ್ ಅಂತೇಳಿ, ಇಟ್ ಇಸ್ ಬೆಟರ್ ಟು ಅವಾಯ್ಡ್ ರಾದರ್ ದೆನ್ ಗೋ ಬಿಹೈಂಡ್ ಇಟ್. ನೀವು ಏನಾದರೂ ನಿಮಗೆ ಅದರಲ್ಲಿ ಏನೋ ಮಾಡಬೇಕಂತಿದ್ರೆ ಯು ಪ್ಲೀಸ್ ಕಾಂಟ್ಯಾಕ್ಟ್ ದ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್. ನೀವೇ ಅದರಲ್ಲಿ ಏನು ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಐ ಡೋಂಟ್ ರೆಕಮೆಂಡ್ ಇಟ್. ಸೈಬರ್ ಕ್ರೈಮ್ ವಿಷಯದಲ್ಲಿ ಬಹಳಷ್ಟು ಮಾತಾಡಲಿಕ್ಕೆ, ಆದರೂ ಒಂದು ಇವರಿಗೆ ಕೇಳಿದ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ತೇನೆ. ಒಂದು ವೇಳೆ ನನಗೆ ಕರೆ ಮಾಡಿದ ವ್ಯಕ್ತಿ
ನಾನು ವಂಚನೆ ಜಾಲಕ್ಕೆ ಅವನಿಗೆ ಒಳಗಾಗಲಿಲ್ಲ, ಬಟ್ ಆ ಕರೆ ನಂಬರ್ ನನಗೆ ಗೊತ್ತಾಗಿದೆ, ನಿಮಗೆ ಕೊಟ್ಟು ಬಿಡ್ತೇನೆ, ಆ ವ್ಯಕ್ತಿಯನ್ನು ಹಿಡಿಲಿಕ್ಕೆ ಸಾಧ್ಯ ಇದೆ ಹೇಗೆ? ನಾವೇನು ಮಾಡ್ತೀವಿ, ಆ ರೀತಿ ಸಂದರ್ಭದಲ್ಲಿ ನೀವು ನಮಗೆ ಮಾಹಿತಿ ಕೊಟ್ಟಾಗ ಆ ನಂಬರನ್ನು ನಾವು ನೋಟ್ ಮಾಡಿ, ನಾವು ಸಾಧ್ಯ ಆದರೆ ಅದು ಹೆಚ್ಚಾಗಿ ಔಟ್ ಆಫ್ ಸ್ಟೇಟ್ ಇರ್ತದೆ, ನಾವು ಅಲ್ಲಿಯೇ ನಮ್ಮ ಯಾರಾದರೂ ಪರಿಚಯದ ಅಧಿಕಾರಿಗಳಿದ್ದರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ನಾವೊಂದು ಕೂಡಲೇ ಹೇಳ್ತೇವೆ, ಪ್ರಯತ್ನ ಪಡ್ತೀವಿ. ಸೊ ಆ ಪ್ರಯತ್ನದಿಂದ ಈವರೆಗೆ ಅಂತ ಪ್ರಯತ್ನ ಸಫಲ ಆಗಿದ್ದು ಏನಾದರೂ ಇದೆಯಾ ಹೇಗೆ ಅಂತ? ಇದುವರೆಗೂ ನನ್ನ ಪ್ರಕಾರ ನಮ್ದಿನ್ನೂ ಪೊಲೀಸ್ ಸ್ಟೇಷನ್ ಹೊಸದಾಗಿ ಆಗಿದೆ, ಇಲ್ಲಿವರೆಗೆ ಏನು ನನಗೆ ಸಕ್ಸಸ್ ಕಾಣಲಿಲ್ಲ ನಾನು. ಓಕೆ ಸರ್, ಇಲ್ಲಿ ಸೈಬರ್ ಕ್ರೈಮ್ ತನಿಖೆ ಮಾಡುವ ವಿಷಯಕ್ಕೆ ನೀವು ತರಬೇತುದಾರರಾಗಿ ಇದ್ದೀರಿ. ಹಾಗಿರುವಾಗ ಇವತ್ತಿನ ನಮ್ಮ ಏನು ತಾಂತ್ರಿಕ ವ್ಯವಸ್ಥೆ ಏನಿದೆ ಅದು ಅಂದರೆ ನಮ್ಮ ಈ ವಂಚಕರಿಗಿಂತ ಮುಂದುವರೆದಾಗೆ ಇದೆಯೋ ಅಂತ ಪೊಲೀಸರ ಇದಕ್ಕೆ ಹೋಗೋದಾದರೆ, ಅಥವಾ ಇದು ಇನ್ನೂ ಆಗಬೇಕಾಗಿದೆ ಹೇಗೆ ಏನು? ಇಲ್ಲ, ಅವರು ತುಂಬನೇ ಟ್ರೈನಿಂಗ್ ಪಡೆದಿದ್ದಾರೆ ಆ್ಯಂಡ್ ದೇ ಆರ್ ಆಲ್ಸೋ ಈಕ್ವಲಿ ಕಾಂಪಿಟೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಬಟ್ ಈಗ ನಾವು ಇವತ್ತೇನು ಮಾತಾಡಿದ್ದೇವಲ್ಲ, ಅದು ನೆಕ್ಸ್ಟ್ ಮಂತ್ ಅದು ಯೂಸ್ಲೆಸ್ ಆಗಿರುತ್ತೆ. ಯಾಕಂದರೆ ಟೆಕ್ನಾಲಜಿ ಎವ್ರಿ ಮಂತ್ ಚೇಂಜ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಈ ಫೀಲ್ಡ್ ಹೇಗೆ ಅಂದರೆ ಎವ್ರಿ ಡೇ ನೀವು ಅದನ್ನು ಅಪ್ಡೇಟ್ ಆಗ್ತಾ ಇರಬೇಕು, ಇಲ್ಲದಿದ್ದರೆ ನೀವು ಔಟ್ಡೇಟೆಡ್ ಆಗಿರ್ತೀರಿ. ಬಟ್ ಆ ಅಪ್ಡೇಟ್ ಆಗಲಿಕ್ಕೋಸ್ಕರ ತುಂಬ ಟ್ರೈನಿಂಗ್ ನಡೀತಾ ಇದೆ, ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇದೆ. ಅಂದರೆ ಈಗ ವಂಚನೆಯ ವಿಷಯಕ್ಕೆ ಬರೋದಾದರೆ ಆನ್ಲೈನ್ನಲ್ಲಿ ಈಗ ಬಿಟ್ಕಾಯಿನ್ ಅಂತ ಒಂದು ವ್ಯವಸ್ಥೆ ಬಂದಿದೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ ಹೇಳ್ಕೊಡ್ಬೋದಾ ಹೇಗೆ ಅಂತ? ಬಿಟ್ಕಾಯಿನ್ ಅನ್ನೋದು ಅದೊಂದು ವರ್ಚುವಲ್ ಕರೆನ್ಸಿ, ಅದು ನಿಮಗೆ ಕೈಗೆ ಸಿಗುವಂಥದ್ದಲ್ಲ, ಅದನ್ನು ನೀವು ಪರ್ಚೇಸ್ ಮಾಡುವಂಥದ್ದು ನನ್ನ ಪ್ರಕಾರ ಓಪನ್ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡುವಂಥದ್ದಲ್ಲ. ಅದನ್ನು ಭಾರತ ದೇಶದಲ್ಲಿ ಅದನ್ನು ಕರೆನ್ಸಿಯಾಗಿ ಸಮೇತ ಲೀಗಲ್ ಕರೆನ್ಸಿಯಾಗಿ ಯಾವುದೇ ದೇಶದಲ್ಲೂ ಕೂಡ ಅದನ್ನು ಲೀಗಲ್ ಕರೆನ್ಸಿ ಅಂತ ಒಪ್ಪಿಕೊಳ್ಳೋದಿಲ್ಲ. ಬಟ್ ಆದರೂ ನಮಗೆ ಅಂಥದ್ದು ಸಂದೇಶಗಳು ಬಂದಾಗ ನಾವು ಹೇಗೆ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋಂಥದ್ದು, ಅದಕ್ಕೆ ನೀವು ರೆಸ್ಪಾಂಡ್ ಮಾಡದೇ ಇರುವುದೇ ಒಂದು ಬೆಸ್ಟ್ ವೇ. ಜಾಣತನ ಅಂತ, ಜಾಣತನ. ಮತ್ತು ಇನ್ನೊಂದೇನೆಂದರೆ, ಈ ಸೈಬರ್ ಕ್ರೈಮ್ನಲ್ಲಿ ನನ್ನ ಒಂದು ಅನುಭವ ಏನಂದರೆ, ಇದರಲ್ಲಿ ಸಾರ್ವಜನಿಕರು ಎಷ್ಟು ಅಲರ್ಟ್ ಇರ್ತಾರೆ ಅಷ್ಟು ಅವರು ಈ ಮೋಸದ ಜಾಲಕ್ಕೆ ಬೀಳುವುದಿಲ್ಲ. 99.9% ಅವರು ಯಾವುದೇ ಮಿಸ್ಟೇಕ್ ಮಾಡದಿದ್ರೆ ಏನು ಜಾಲಕ್ಕೆ ಬೀಳೋದಿಲ್ಲ. ಅವರು ಮಿಸ್ಟೇಕ್ ಮಾಡಿದರೆ ಮಾತ್ರ ಅವರು ಜಾಲಕ್ಕೆ ಬೀಳೋದು. ಸಪೋಸ್ ನೈಜೀರಿಯನ್ ಫ್ರಾಡಲ್ಲಿ ಹಣದ ಆಸೆಗೆ ಬೀಳುವಂಥದ್ದು, ಅಥವಾ ಈ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ನಲ್ಲಿ ಒಂದು ಕ್ಷಣ ಫೋನ್ ಬಂತು ಅಂದ್ರೆ ಸ್ವಲ್ಪ ವಿವೇಚನೆ ಉಪಯೋಗಿಸಿದರೆ ಆಗ ಸಮೇತ ಅವರು ಬೀಳುವುದಿಲ್ಲ. ಮತ್ತು ಒಂದು ಕಂಪ್ಯೂಟರ್ನಲ್ಲಿ ಇನ್ನೂ ಹಲವಾರು ವಿಷಯಗಳಿದೆ, ಖಾಲಿ ಇದಷ್ಟೇ ಅಲ್ಲ. ಕೆಲವೊಂದು ಏನು ಅನಂತ್ ಪ್ರಭುಜಿ ಸರ್ ಹೇಳಿದ್ರು, ಈ ಕೆಲವೊಂದು ಇಮೇಲ್ಗಳು ಬರ್ತದೆ, ಅದರಲ್ಲಿ ಲಿಂಕ್ಸ್ ಕಳಿಸ್ತಾರೆ, ಅದನ್ನು ಕ್ಲಿಕ್ ಮಾಡಬಾರ್ದು. ಮತ್ತು ಏನೇ ಇದ್ದರೂ ಯು ಆರ್ ಎಲ್ ಕ್ಲಿಕ್ ಮಾಡಿ ನಾವು ಆ್ಯಕ್ಸೆಸ್ ಮಾಡಬೇಕು ವೆಬ್ಸೈಟ್ಸನ್ನು. ಮತ್ತು ಕೆಲವೊಂದು ಫ್ರೀಯಾಗಿ ಆನ್ಲೈನಲ್ಲಿ ಸಾಫ್ಟ್ವೇರ್ ಸಿಗ್ತದೆ ಅಂತೇಳಿ ಏನೇನೋ ಡೌನ್ಲೋಡ್ ಮಾಡೋದು, ಅದೆಲ್ಲವೂ ಸಮಸ್ಯೆಗೆ ದಾರಿ ಆಗ್ತದೆ. ನಾವು ನನ್ನ ಕೈಯಲ್ಲಿ ಫೋನ್ ಇದೆ, ಅದನ್ನು ಹೇಗೆ ಬಳಸಿದರೆ ಚೆಂದ, ಅಂದರೆ ನಾನು ವಂಚನೆಗೆ ಒಳಗಾಗದಿರುವಂತೆ ಹೇಗೆ? ಓಕೆ, ಫಸ್ಟ್ ಆಫ್ ಆಲ್ ಏನಂದರೆ ಆ್ಯಂಟಿವೈರಸ್ ಹಾಕಬೇಕಂತ ನಾನು ರೆಕಮೆಂಡ್ ಮಾಡ್ತೇನೆ ಎಲ್ಲರಿಗೆ. ಎಲ್ಲರೂ ಈಗ ಫ್ರೀ ಆ್ಯಂಟಿವೈರಸ್ ಹಾಕ್ತಾರೆ, ಫ್ರೀ ಅಲ್ಲ, ಹಣ ಕೊಟ್ಟು ಒಂದು 400 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ವರ್ಷಕ್ಕೆ ಅದು ಹಾಕಿದರೆ ಉತ್ತಮ. ಯಾಕೆಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ನಿಮ್ಮ ಮೊಬೈಲಲ್ಲೇ ಇರೋದ್ರಿಂದ ಖಾಲಿ ನಿಮ್ಮ ಕಂಪ್ಯೂಟರಿಗೆ ಆ್ಯಂಟಿವೈರಸ್ ಹಾಕಿ ಪ್ರಯೋಜನ ಇಲ್ಲ, ನೀವು ಮೊಬೈಲಿಗೆ ಕೂಡ ಹಾಕಬೇಕು. ನಂಬರ್ 1. ನಂಬರ್ 2, OTP ಬಂದಾಗ ನೀವು ಅದನ್ನು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ನೀವು ರಿಕ್ವೆಸ್ಟ್ ಮಾಡಿದ OTP ಆದರೆ ಓಕೆ, ಸಡನ್ನಾಗಿ ಒಂದು OTP ಬಂತಂತ ಹೇಳಿದರೆ ನಿಮ್ಮದು ಅಕೌಂಟ್ ಬೇರೆಯವರ ಹತ್ರ ಪಾಸ್ವರ್ಡ್ ಇದೆ ಅಂತಾಯಿತು, ಇಮ್ಮಿಡಿಯೇಟ್ಲಿ ನೀವು ನಿಮ್ಮ ವೆಬ್ಸೈಟಿಗೆ ಲಾಗಿನ್ ಆಗಿ ಆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ನಂಬರ್ 2. ನಂಬರ್ 3 ಏನಂದರೆ, ಈ ಸಾಫ್ಟ್ವೇರ್ ಇದೆಯಲ್ಲ, ಫೋನ್ ಇದಿರ್ಬೋದು, ಕಂಪ್ಯೂಟರ್ ಇದಿರ್ಬೋದು, ಅದನ್ನು ನೀವು ಅಪ್ಡೇಟ್ ಮಾಡ್ತಾ ಇರಬೇಕು. ಅಪ್ಡೇಟ್ ಯಾಕೆ ಮಾಡಬೇಕಂದ್ರೆ, ಯೂಶ್ವಲಿ ಏನಾಗುತ್ತೆ ಅಂದರೆ, ಒಂದು ಸಾಫ್ಟ್ವೇರ್ ಹೊರಗೆ ತರ್ತಾರೆ, ತಂದ ತಕ್ಷಣ ಅದರಲ್ಲಿ ಕೆಲವು ಸೆಕ್ಯೂರಿಟಿ ಫ್ಲಾಸ್ಗಳಿರುತ್ತೆ. ಆ ಅದನ್ನು ಐಡೆಂಟಿಫೈ ಮಾಡಿ ಹ್ಯಾಕರ್ಸ್ ಆ ಮೂಲಕ ನಿಮ್ಮ ಕಂಪ್ಯೂಟರನ್ನು ಆಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಕಂಪನಿಗಳಿಗೆ ಅದು ಗೊತ್ತಾದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅದಕ್ಕೊಂದು ಪ್ಯಾಚ್ ಅಂತ ಕೊಡ್ತಾರೆ, ಅಪ್ಡೇಟ್ಸ್ ಅಂತ ನಾವು ಹೇಳ್ತೇವೆ. ಆ ಪ್ಯಾಚ್ ಬಂದ ತಕ್ಷಣ ನಾವು ಏನು ಮಾಡಬೇಕು, ಅದನ್ನು ಡೌನ್ಲೋಡ್ ಮಾಡಿ ನಮ್ಮ ಸಾಫ್ಟ್ವೇರನ್ನು ನಾವು ಅಪ್ಡೇಟ್ ಮಾಡಬೇಕು. ಆಗ ನಮ್ಮ ಸಿಸ್ಟಮ್ ಸೆಕ್ಯೂರ್ ಆಗಿರ್ತದೆ. ಇಲ್ಲದಿದ್ದರೆ ನಾವು ತಂದ ಸಿಸ್ಟಮನ್ನು ಅದೇ ರೀತಿ ಯೂಸ್ ಮಾಡಲಿಕ್ಕೆ ಹೋದರೆ, ಕೆಲವರು ಏನು ಎಣಿಸ್ತಾರೆ, ಪ್ಯಾಚ್ ಅಪ್ಡೇಟ್ ಮಾಡೋದಂದರೆ ಸ್ವಲ್ಪ ಇಂಟರ್ನೆಟ್ ಖಾಲಿ ಆಗ್ತದೆ, ಯಾಕೆಂದರೆ ಡೌನ್ಲೋಡ್ ಮಾಡಬೇಕು, ಅವ್ರದ್ದು GB ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿ ಅವರು ಮಾಡೋದಿಲ್ಲ. ಬಟ್ ಅದು ಮಾಡದೇ ಇರೋದು ತುಂಬ ಫೂಲಿಶ್ನೆಸ್ ಅಂತ. ಹೌದು, ಅದು ಮಾಡ್ತಾ ಇರಬೇಕು. ಕೈಯಲ್ಲಿ ಮೊಬೈಲ್ ಇದೆ, ಅದು ಅಂದರೆ ಒಮ್ಮೆ ಖರೀದಿ ಮಾಡಿದ ಬಳಿಕ ಅದು ಹೇಗಿದೆಯೋ ಹಾಗೆ ಬಳಸಿದರೆ ಸಾಲದು, ಅದನ್ನು
ಮೊಬೈಲ್ ಕೂಡ ಅಪ್ಡೇಟ್ ಮಾಡ್ತಾ ಇರಬೇಕು. ಹೌದು. ಸೊ ಅದು ಹೇಗೆ ಮಾಡಬೇಕು ನಿಮಗೆ ಗೊತ್ತಾಗದಿದ್ದರೆ ಹೆಚ್ಚಾಗಿ ನಿಮ್ಮಂಥ ಪರಿಣಿತರಿರ್ತಾರೆ, ಅವ್ರ ಹತ್ರ ಕೇಳೋದು ಒಳಿತು ಅಂತ ಅನಿಸ್ತದೆ. ಸೊ ನಮಗೆ ಇನ್ನೂ ಅಂದರೆ ಈ ಸೈಬರ್ ಕ್ರೈಮ್ ವಿಷಯದಲ್ಲಿ ಬಹಳಷ್ಟು ಮಾತಾಡಬೇಕಿದೆ, ಬಹಳಷ್ಟು ಮಾಹಿತಿ ಪಡಿಬೇಕಾಗಿದೆ, ಬಟ್ ನಮಗೆ ಸಮಯ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದ್ದರಿಂದ ನಾವು ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಅನಂತ ಪ್ರಭುಜಿ ಹಾಗೆ ಮತ್ತು ಸವಿತಾ ತೇಜ ಇಬ್ಬರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಇಲ್ಲಿಗೆ ನಮ್ಮ ಇವತ್ತಿನ ಪ್ರಚಲಿತ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇದ್ದೀವಿ ಬಿಫೋರ್ ನ್ಯೂಸ್.